ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ, ಯುನಿಟಿ ಹಾಸ್ಪಿಟಲ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂತಹ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬದುಕಿನಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸಬೇಕಾದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಎನ್ನುವುದು ಪ್ರತಿಯೊಬ್ಬರ ಒಂದು ಕನಸು ಮತ್ತು ಗುರಿ ಕೂಡ. ಒಳ್ಳೆಯ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಯಾವ ರೀತಿಯ ಸಬ್ಜೆಕ್ಟ್ ಅಥವಾ ಯಾವ ಪಠ್ಯವನ್ನು ನಾವು ಸ್ವೀಕರಿಸಿ ತೆಗೆದುಕೊಂಡು ಅದನ್ನು ಕಠಿಣ ಶ್ರಮವನ್ನು ವಹಿಸಿ ಅದನ್ನು ಓದಿ ಅಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಪಠ್ಯೇತರ ಚಟುವಟಿಕೆಗಳು ಕೂಡ ಒಳ್ಳೆಯ ಅಂಕ ಅಥವಾ ಮಾರ್ಕ್ ಅಥವಾ ಅಲ್ಲಿ ಗ್ರೇಡ್ಗಳನ್ನು ಪಡೆದುಕೊಂಡು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಉನ್ನತವಾಗಿರುವಂಥ ಪದವಿಯನ್ನು ಏರುವ ತನಕ ನಮ್ಮ ಗುರಿಗಳಂತೂ ಇದ್ದೇ ಇರುತ್ತೆ. ಆದರೆ ಪ್ರಾರಂಭವಾಗುವುದೇ ಯಾವ ಸಬ್ಜೆಕ್ಟನ್ನು ನೀವು ಪಡೆದುಕೊಳ್ತೀರಿ, ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತೀರಿ ಅಂತ. ಒಂದಾದ ಎರಡನೇದು ಯಾವ ಕಾಲೇಜಿನಲ್ಲಿ ಆ ವಿಷಯವನ್ನು ಕಲಿಯುತ್ತೀರಿ ಅಂತ. ಈ ಎರಡು ನಾವು 10ನೇ ತರಗತಿ ಮುಗಿಸುತ್ತಿದ್ದಂತೆ PUC ಕೊನೆಗೊಳಿಸುತ್ತಿದ್ದಂತೆ ನಮ್ಮ ಎದುರಿಗೆ ಉದ್ಭವವಾಗುವಂಥ ಎರಡು ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆಗಳು. PUC ಕಲೀಲಿಕ್ಕೆ ನಾವು ಸ್ಟಾರ್ಟ್ ಮಾಡುವಾಗಲೇ ಮುಂದಕ್ಕೆ ಮೆಡಿಕಲ, ಇಂಜಿನಿಯರಿಂಗ ಅಂತ ಕೇಳುವವರ ಸಂಖ್ಯೆ ಸೈನ್ಸ್ ತೆಗೆದುಕೊಂಡಂಥ ಮಕ್ಕಳಿಗೆ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಇಂಜಿನಿಯರಿಂಗ್ ಆದರೆ ಯಾವ ಕಾಲೇಜು, ಮೆಡಿಕಲ್ ಆದರೆ ಯಾವ ಕಾಲೇಜ್ ಅಂತೇಳಿ ಅದಕ್ಕೆ ಪರ್ಯಾಯವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಿರುವಾಗ ನಾವು ಖಂಡಿತ ಕೂಡ ಸೈನ್ಸ್ ತೆಗೆದುಕೊಂಡಿರುವಂಥ ಮಕ್ಕಳ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮೂಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವ ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕು ಅಂತೇಳಿ. ಆ ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಹಿಂದೆ ತೆಗೆದುಕೊಂಡಿರುವವರು ಅಂದರೆ ಅವರ ಹಿರಿಯರು ಅಥವಾ ಸೀನಿಯರ್ಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಆ ಸಬ್ಜೆಕ್ಟ್ ಓಕೆನಾ, ಅದಕ್ಕೆ ಸ್ಕೋಪ್ ಇದೆಯಾ, ತೆಗೆದುಕೊಂಡ್ರೆ ಹೇಗೆ ಮುಂದಕ್ಕೆ, ಇಂಥ ಪ್ರಶ್ನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅವರು CET ಪರೀಕ್ಷೆಗೆ ಬರೀತಾರೆ. ಅದರ ನಂತರ ಏನಾಗಬೇಕು, ಯಾವ ರೀತಿಯಲ್ಲಿ ಅವರ ಬದುಕಿನ ತಿರುವುಗಳು ಪ್ರಾರಂಭ ಆಗುತ್ತೆ, ಆ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಥವಾ ಇಂಜಿನಿಯರಿಂಗ್ ಆಗುವುದೇ ಅನೇಕ ಬಾರಿ ವಿದ್ಯಾರ್ಥಿಗಳು ಸೈನ್ಸ್ ತೆಗೆದುಕೊಂಡವರು ತಮ್ಮ ಒಂದು ಕಠಿಣ ಪರಿಶ್ರಮದ ಮೂಲಕ ಅದನ್ನು ಸೀಟನ್ನು ಪಡೆದುಕೊಳ್ಳಲಿಕ್ಕೆ ತಯಾರಾಗಿರ್ತಾರೆ. ಅದು ಹೇಗೆ, ಯಾವ ರೀತಿಯಲ್ಲಿ, ಯಾವ ಕಾಲೇಜ್ ತೆಗೆದುಕೊಂಡ್ರೆ ಒಳ್ಳೆಯದು, ಯಾವ ಸಬ್ಜೆಕ್ಟ್ ತೆಗೆದುಕೊಂಡ್ರೆ ಒಳ್ಳೆಯದು, ಅಲ್ಲಿರುವಂಥ ಟೆಕ್ನಿಕಲ್ ಸವಾಲುಗಳು ಏನು, ಒಂದಿಷ್ಟು ಹೆಚ್ಚು ಕಡಿಮೆ ಆದರೆ ಅದು ಹೇಗೆ ನಮ್ಮ ಭವಿಷ್ಯಕ್ಕೆ ಆತಂಕಕ್ಕೆ ಬಿಡಬಹುದು. ಈಗೆಲ್ಲ ಪ್ರಶ್ನೆಗಳಿಗೆ ಸಾಕಷ್ಟು ರೀತಿಯಲ್ಲಿ ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗೆ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ಡಾಕ್ಟರ್ ಉಮೇಶ್ ಎಂ ಭೂಷಿ ಅವರು, ಡೈರೆಕ್ಟರ್ ಆಫ್ ಸ್ಟ್ರಾಟಜಿಕ್ ಪ್ಲಾನಿಂಗ್, ಸಹ್ಯಾದ್ರಿ ಕಾಲೇಜ್, ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಡಾಕ್ಟರ್ ಆರ್ ಶ್ರೀನಿವಾಸ್ ರಾವ್ ಕುಂಟೆ ಅವರು, ಪ್ರಿನ್ಸಿಪಾಲ್, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮಂಗಳೂರು, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಸೊ ಏನು ಅನ್ನಿಸ್ತಾ ಉಂಟು ಸರ್, ಮಕ್ಕಳ ಅಂದರೆ PUC ಆದ ಕೂಡಲೇ ಮೊದಲು ಉದ್ಭವ ಆಗುವಂಥ ಕಲ್ಪನೆ ಅಥವಾ ಕ್ವಶನ್ ಏನು ಅವರ ಮನಸ್ಸಲ್ಲಿ ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್, ನಾಗೇಂದ್ರ, ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಹ್ಯೂಮನ್ ಸರ್ವಿಸ್ ಥ್ರೂ ದಿಸ್ ಚಾನಲ್ ಆ್ಯಂಡ್ ಜನಧ್ವನಿ. Now the parents and students are at the crossroads. They are totally confused. Now they have too many options. Probably initially itself they are boiled down, I only want to go to engineering, I only want to go to medicine. If they are restricted, probably that is where the block starts. Correct. I think first every student should be open minded and understand that education is not for degree. Correct. End intent is how do you lead a life. Correct. For that, quality of education is more important than degree, whether it is medicine or engineering. Okay. Now, if you ask me, I studied in IIT for 5 years with MTech and PhD. I have been in teaching profession for last 31 years. But the common mistake done by every student, if you take the world statistics today, for almost 10 years they have done a survey. Indian children are most creative till the age of 5. They are least creative by the age of 15. What is coming between 5 and 15? Education. That means our education perspective has been slightly disoriented, where the creativity is being lost. So now, when you come to this crossroads, when you look at the education in 10th, 11th, 12th, if you just go back and see what is the perspective of learning, invariably it is rote learning. Correct. Basics are not being nurtured. Creativity is not being nurtured. You got a specific syllabus,
your end focus is scoring 100, 100 and 100. Correct. But is that education is the next question. Correct. Now if you look at all this transformation post, when you get into engineering or medicine, the problem starts there. Correct. You have been a very good student, but what you do really do after joining is a big question. Correct. For instance, if you take my college, Sahyadri, Yeah. almost 160 companies came for placement Hmm. and around 500 students are placed. I am happy about companies and students, but to be very frank, heartily I am not this one, because do you really need 160 companies to place 500 students? If you go back and take the statistics, 80%, if you look at most of the newspapers, they say 75% unemployment, 80% unemployment. In one of the recent Hyderabad channel, they showed 0.7% unemployment. Employment. Why this comes into picture? That means our education is not driven for making life. It is meant for degrees. Correct. So unless we change that perspective, we are going in a wrong direction. Correct. Yes. Therefore, my focus is, why this unemployment comes into picture? Correct. I am not developing skill at any point of time. Correct. They are only looking at skills. Correct. Because what we study in engineering or medicine, by the time you go out, the entire technology has changed. Correct. They are looking at the skills. But are we imparting the skills? Correct. Are we making children independent? Correct. In most of the cases, I still find spoon feeding of the children till they pass out. When they come to COMEDK examinations or any examinations in my college, I find the parents taking them to the seating center, they make them sit in the chair and then come back. I say, don't enter. That means you are not confident of your son taking a right sitting place in a computer this one. Then what are we making? I think somewhere we will have to redefine this education process. Yes. Correct. After that, let them choose any career. Correct. Career is not in this one. Yes. They can make a life out of it. ಎಸ್ ಸರ್, ಹಾಗಾದರೆ ನಿಮ್ಮ ಹತ್ರ ಇಲ್ಲಿ ತನಕ ಬಹುಶಃ ಸಾವಿರಾರು ಮಕ್ಕಳು ಬಂದು ಯಾವುದು ಸಬ್ಜೆಕ್ಟ್ ತೆಗೆದುಕೊಂಡ್ರೆ ಒಳ್ಳೆಯದು ಅಥವಾ ಇಂಜಿನಿಯರಿಂಗ್ ತೆಗೆದುಕೊಂಡ್ರೆ ಲೈಫ್ ಇದೆಯಾ ಇಲ್ವಾ ಅಂತ ಕೇಳಿರ್ಬೋದು. ನಿಮಗೆ ಆ ಕೇಳುವಾಗ ಏನು ಥಾಟ್ ಬರುತ್ತೆ ಮನಸ್ಸಲ್ಲಿ? ಸುಮಾರು ಪೇರೆಂಟ್ಸ್ ಬಂದು ಕೇಳ್ತಾರೆ, ಸರ್ ಈಗ ನನ್ನ ಮಗ ಅಥವಾ ಮಗಳಿಗೆ ಇಂಜಿನಿಯರಿಂಗ್ ಸೇರಿಸ್ಬೇಕು, ಇವಾಗ ಯಾವ ಬ್ರ್ಯಾಂಚು ಭಾಳ ಡಿಮ್ಯಾಂಡಲ್ಲಿದೆ, ಯಾವ್ದು ಸೇರಿಸಿದ್ರೆ ಒಳ್ಳೇದು ಸರ್ ಅಂತ ಕೇಳ್ತಾರೆ. ಮುಖ್ಯವಾಗಿ ಅವರು ಮನಸ್ಸಲ್ಲಿ ಇಟ್ಕೊಳ್ಳೋದು ಏನಂತಂದರೆ, ಇಂಜಿನಿಯರಿಂಗ್ ಆದ ಕೂಡಲೇ ಒಳ್ಳೆ ಕೆಲಸ ಸಿಗಬೇಕು, ಜಾಸ್ತಿ ಸಂಬಳ ಸಿಗುವಂಥ ಕೆಲಸ ಸಿಗಬೇಕು, ಆ ಥರ ಯಾವ ಬ್ರ್ಯಾಂಚ್ ಇದೆ ಈಗ ಚಾಲ್ತಿಯಲ್ಲಿ, ಕರೆಕ್ಟ್. ಅದರಲ್ಲಿ ನಮಗೆ ಸೀಟು ತೊಗೋಬೇಕಾಗತ್ತೆ. ಅಂದರೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ನೆಕ್ಸ್ಟ್ ಯಾವ್ದು ಸ್ಕೋಪ್ ಇದೆ ಅಂತ ಅದು ನೋಡ್ತಾರೆ. ಕೇಳ್ತಾರೆ. ಹೌದು. ಸೊ ನಾನು ಆ ಥರ ಬಂದಾಗ ಫಸ್ಟ್ ಅವ್ರಿಗೆ ಕೇಳೋದೇನಂತಂದರೆ, ಎಲ್ಲ ಬ್ರಾಂಚಿಗೂ ಇಂಜಿನಿಯರಿಂಗಲ್ಲಿ ಈಕ್ವಲ್ ದೆರ್ ಇಸ್ ಎನ್ ಆಪರ್ಚುನಿಟಿ. ಕರೆಕ್ಟ್. ಈ ಬ್ರ್ಯಾಂಚ್ ಮಾಡಿದ್ರೆ ಜಾಸ್ತಿ ಕೆಲಸ ಸಿಗುತ್ತೆ, ಈ ಬ್ರ್ಯಾಂಚ್ ಮಾಡಿದ್ರೆ ಇನ್ನೂ ಜಾಸ್ತಿ ಕೆಲಸ ಸಿಗುತ್ತೆ, ಆ ಥರ ಯಾವುದೂ ಇಲ್ಲ. ಮುಖ್ಯವಾಗಿ ಯಾವುದೇ ಒಂದು ಸಬ್ಜೆಕ್ಟು ತೊಗೋಬೇಕಾದ್ರೆ ಆ ಸಬ್ಜೆಕ್ಟಲ್ಲಿ ಆ ವಿದ್ಯಾರ್ಥಿಗೆ ಇಂಟ್ರೆಸ್ಟ್ ಇದೆ ಅಂತ ನೋಡಬೇಕಾಗುತ್ತೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಈಗ ಯಾರೋ ಒಬ್ಬರಿಗೆ ಕಂಪ್ಯೂಟರ್ ಸೈನ್ಸ್ ನೀನು ಮಾಡು ಅಂತ ಹೇಳಿರ್ತಾರೆ ಮಗನೋ ಮಗಳಿಗೆ, ಆದರೆ ಮಗ ಅಥವಾ ಮಗಳಿಗೆ ಬೇರೆ ಸಿವಿಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಈ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಮುಂದೆ ಒಳ್ಳೆಯ IT ಕಂಪ್ನಿ ಜಾಬ್ ಸಿಗುತ್ತೆ, ಜಾಸ್ತಿ ಸಂಬಳ ಸಿಗುತ್ತೆ ಅಂತ ಪೇರೆಂಟ್ ಅಂದ್ಕೊಂಡ್ಬಿಟ್ಟು ಅದನ್ನೇ ತಗೋ ಅಂತೇಳಿ ಅದನ್ನೇ ಓದಿಸ್ತಾರೆ. ಕರೆಕ್ಟ್. ಎಲ್ಲೋ ಫಸ್ಟ್ ಇಯರ್ ಆದಮೇಲೆ ಅವರು ಬ್ರ್ಯಾಂಚಿಗೆ ಎಂಟ್ರ್ ಆದಾಗ ಮತ್ತೆ ಅವ್ರಿಗೆ ಕಷ್ಟ ಆಗುತ್ತೆ, ಕರೆಕ್ಟ್. ಮುಂದುವರ್ಸೋಕ್ಕಾಗಲ್ಲ. ಎಷ್ಟೋ ಜನ ಇಲ್ಲ ನಮಗೆ ಆಗಲ್ಲ ಅಂತೇಳಿ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಬ್ರ್ಯಾಂಚ್ ಅವ್ರಿಗೆ ಕೊಡ್ಸೋಕ್ಕಿಂತ ಮುಂಚೆ ಆ ವಿದ್ಯಾರ್ಥಿಗೆ ಯಾವ ಬ್ರ್ಯಾಂಚಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಕರೆಕ್ಟ್. ಆ ವಿದ್ಯಾರ್ಥಿನೂ ಸಹ ಬೇರೆಯವ್ರ ಹತ್ರ ಯಾವ ಸಬ್ಜೆಕ್ಟಲ್ಲಿ ಏನೇನು ಸಬ್ಜೆಕ್ಟ್ಸ್ಗಳು ಬರುತ್ತೆ, ಯಾವ ಬ್ರಾಂಚಲ್ಲಿ ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಅದರಲ್ಲಿ ನನಗೆ ಲೈಕಿಂಗ್ ಇದೆಯೋ ಇಲ್ಲೋ ಅಂತ ಒಂದು ಗೆಸ್ ಮಾಡಿ ಅದರದ್ದು ಒಂದು ಸರ್ವೆ ಮಾಡಿ ಅದು ಯಾವ್ದು ಇಂಟ್ರೆಸ್ಟ್ ಇದೆ ಅದರಲ್ಲಿ ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡ್ರೆ ಒಳ್ಳೆಯದು. ಅಟ್ ದಿ ಎಂಡ್ ಯಾವುದೇ ಬ್ರ್ಯಾಂಚಲ್ಲಿ ಓದಿದ್ರು ಸಹ ಅವರು ಯಾವ ರೀತಿ ಆ ಬ್ರ್ಯಾಂಚಲ್ಲಿ ಎಕ್ಸೆಲ್ ಆಗಿದ್ದಾರೆ, ಯಾವ ರೀತಿ ತಿಳ್ಕೊಂಡಿದ್ದಾರೆ, ಬೇಸಿಕ್ಸ್ನ ಕಾನ್ಸೆಪ್ಟ್ಸ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಮತ್ತು ಅದ್ರ ಜೊತೆಗೆ ಈಗ ಯಾವುದೇ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಬರೀ ಟೆಕ್ನಿಕಲ್ ನಾಲೆಡ್ಜ್ ಒಂದೇ ಸಾಕಾಗೋದಿಲ್ಲ, ಬೇರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು, ಸಾಫ್ಟ್ ಸ್ಕಿಲ್ಸ್ ಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು, ಲಾಜಿಕಲ್ ರೀಸನಿಂಗ್ ಬೇಕು. ಇವೆಲ್ಲ ಜೊತೆಗೆ ಅದನ್ನು ಬೆಳೆಸ್ಕೊಳ್ತಾ ಬಂದರೆ ಆ 4 ವರ್ಷ ಸ್ಟಡಿ ಮಾಡಬೇಕಾದ್ರೆ ಫೈನಲ್ ಇಯರ್ ಬಂದಾಗ ಯಾವುದೇ ಬ್ರಾಂಚ್ ಆದರೂ ಖಂಡಿತ ಅವರಿಗೆ ಕೆಲಸ ಸಿಗುತ್ತೆ, ಒಳ್ಳೆ ಕೆಲಸನೇ ಸಿಗುತ್ತೆ. ಹಾಗಾಗಿ ನನ್ನ ಸಲಹೆ ಏನಂತಂದರೆ, ಯಾವುದೇ ವಿದ್ಯಾರ್ಥಿಗೆ ಅವರ ಇಂಟ್ರೆಸ್ಟ್ ಮೇಲೆ ಯಾವ ಬ್ರಾಂಚ್ ಬೇಕು ಅಂತ ಅದನ್ನು ಓದಿಸೋದು ಭಾಳ ಮುಖ್ಯ. ಓದ್ರ ಜೊತೆಗೆ ಈ ಬೇರೆ
ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಸ್ ಏನೇನು ಇದೆ ಅದಕ್ಕೆಲ್ಲ ಟ್ರೈನಿಂಗ್ ತೊಗೊಂಡು ಅದರಲ್ಲೂ ಸಹ ಪರಿಣಿತಿ ತೊಗೋಬೇಕಾಗುತ್ತೆ. ಎಸ್ ಸರ್, ಈಗ ಎಸ್ ಜಸ್ಟ್ ಆ್ಯಡ್ ಎ ಪಾಯಿಂಟ್ ಟು ಇಟ್. ಓಕೆ, ನಾನು ಇಷ್ಟು 31 ವರ್ಷದಲ್ಲಿ ನನಗೆ ಬೇಕಾದ ಕ್ಲಾಸಿಗೆ ಹೋಗಿ ಹುಡುಗರಿಗೆ ಹೌ ಮೆನಿ ಆಫ್ ಯು ಆರ್ ಹ್ಯಾಪಿ ವಿತ್ ಎಜುಕೇಷನ್ ಅಂತ ಕೈ ಕೇಳಿದರೆ, ಹೌ ಮೆನಿ ಆಫ್ ಯು ಆರ್ ಎಂಜಾಯಿಂಗ್ ಎಜುಕೇಷನ್ ಅಂದರೆ ನಾಟ್ ಇವನ್ ಎ ಸಿಂಗಲ್ ಹ್ಯಾಂಡ್ ಗೋಸ್ ಅಪ್. ದಟ್ ಮೀನ್ಸ್ ಯು ಆರ್ ನಾಟ್ ಹ್ಯಾಪಿ ವಿತ್ ಎಜುಕೇಷನ್. ವೈ? ಏನಾಗುತ್ತೆ ಅಂದರೆ nobody is happy with whatever college he gets. Because if you get RV, he says actually his interest is in NIT. Okay. If you ask a person who is in NIT, he is interested in IIT. Correct. If you ask a person who is in IIT Bombay, he say I wanted IIT Delhi. If you ask a person in IIT Delhi, he says I wanted computer science, I am put in electronics. Yes. At any given point of time, nobody is happy. correct. Now first thing is, unless every parent and student accepts the college and the branch, Correct. then he will not be able to make a mark. Correct. See, first, whatever, up till now, whatever situation has come, finished. But once you enter, accept that is the best college, that is the best department, so that you can start enjoying it. Otherwise, if you start grumbling all for the 4 years, no, I wanted this college, I wanted this branch, and if you start grumbling, you will never enjoy even that process. Correct. So, till you get some position, this one college, Correct. try it. Correct. But after you get that college or department, that is the best college in the whole world, that is the best department in the whole country, you can, then what will happen is you start enjoying it. Correct. I want everybody to have, till marriage is fine, but after the marriage you got to be happy with the wife. Same thing with the department. Correct. Once you get your college and department, be happy with that. Correct. Automatically you will start contributing. You will find ways in terms of finding that is the richest branch, Correct. that is the richest college. Correct. And invariably, college doesn't make a difference to the student. Student makes a difference to the college. If I use all the facilities and avenues and platforms available, he can make anything out of that college. Okay. If you take last year, in my college, 530 students of first year competed against all the IITs and NITs. They went to 23 IITs and NITs. And in almost all IITs and NITs, they were in the top 3. They being in the first year, being at place in Mangalore, they are competing against IIT. It means what? You have talent, you have acumen. It all depends on what you make out of that talent. Correct. So it is not the college, it is not the branch, it is your own. First get engaged with the college, Correct. perform on it. Definitely you will do very well. Correct. Accept as it is, have the involvement, you will pursue. That's for sure. ಸರ್, ಆದರೂ ಒಂದು ಹೇಳಿದ್ರು ಇಂಟ್ರೆಸ್ಟ್ ಇದ್ದದನ್ನೇ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ. ಇಂಟ್ರೆಸ್ಟ್ ಇದ್ದದ್ದು ಸಿಗದೆ ಹೋದರೆ ಹಾಗೆ ಎಂತ ಮಾಡೋದು ಸರ್? ಈಗ ಅಂತ ಹೇಳಿದ್ದು ನಾನು, ಇಂಟ್ರೆಸ್ಟ್ ಇರದೇ ಇದ್ದರೆ ಓಕೆ, till that time you try 100% you put involvement, but after that accept it. ಓಕೆ, Once you accept, you will definitely find yourself involved. ಓಕೆ. ಹಾಗಾದರೆ ಆಪ್ಷನ್ ಎಂಟ್ರಿಯಲ್ಲಿ ಒಂದಿಷ್ಟು ಅವಕಾಶ ಉಂಟು ಅಂತ ಅಂದ್ಕೊಳ್ತೇವೆ. ಹೌದು, ಹೌದು. ಅದನ್ನು ಹೇಗೆ ಆಪ್ಷನ್ ಎಂಟ್ರಿ ಅಂದರೆ ಏನು, ಯಾವ ರೀತಿಯಲ್ಲಿ ಅಂತ? ಈಗ ಈ ಆಪ್ಷನ್ ಎಂಟ್ರಿ ಏನು ಪ್ರಕ್ರಿಯೆ ಶುರು ಆಗುತ್ತೆ. ಈಗಾಗಲೇ ಮಕ್ಕಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದಾರೆ. ಅವರ ರ್ಯಾಂಕ್ ಪ್ರಕಾರ ಹೋಗಿ ಹೆಲ್ಪ್ಲೈನ್ ಸೆಂಟ್ರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಕೊಂಡು ಬಂದಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ಒಂದು ಸೀಕ್ರೆಟ್ ಕೀ ಮತ್ತು ಲಾಗಿನ್ ಅಂತ ಕೊಟ್ಟಿದ್ದಾರೆ. ಸದ್ಯದಲ್ಲೇ KEA ವೆಬ್ಸೈಟಲ್ಲಿ ದೇ ವಿಲ್ ಓಪನ್ ದಿ ಡೇಟ್ಸ್ ಫಾರ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿನಲ್ಲಿ ನನಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರಾಂಚ್ ಬೇಕು ಅಂತ ದಯವಿಟ್ಟು ಮೆನ್ಷನ್. ಅದಕ್ಕೆ ಲಿಮಿಟ್ ಇಲ್ಲ, ಅಂದರೆ ಇಷ್ಟೇ ಆಪ್ಷನ್ಸ್ ಎಂಟ್ರಿ ಮಾಡಬೇಕು ನಾನು ಅನ್ನೋದು ಲಿಮಿಟ್ ಇಲ್ಲ. ಅದೊಂದು ಫಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ಎನಿ ಸ್ಟೂಡೆಂಟ್ ಕ್ಯಾನ್ ಎಂಟರ್ ಎನಿ ನಂಬರ್ ಆಫ್ ಆಪ್ಷನ್ಸ್, ದರ್ ಇಸ್ ನೋ ಲಿಮಿಟ್. 100, 1000, 2000, 10,000 ಎಷ್ಟೋ ಬೇಕಾದ್ರೆ ದೇ ಕ್ಯಾನ್ ಎಂಟರ್. ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ನನಗೆ ಯಾವ ಕಾಲೇಜು, ಈಗ ಇಂಜಿನಿಯರಿಂಗೇ ತೊಗೊಂಡ್ರೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಮಾಡಬೇಕು ಅಂತ ನನಗೆ ಇಷ್ಟ ಇದೆ ಅಂತ ನಾನು ಫಸ್ಟ್ ಅದನ್ನು ಯೋಚನೆ ಮಾಡಿ ಐ ಶುಡ್ ಪುಟ್ ದಟ್ ಆ್ಯಸ್ ಮೈ ಫಸ್ಟ್ ಎಂಟ್ರಿ ಆರ್ ಫಸ್ಟ್ ಆಪ್ಷನ್. ಈಗ ನನಗೆ ನನ್ನ ರ್ಯಾಂಕ್, ಲೆಟ್ ಅಸ್ ಅಸ್ಯೂಮ್ ದಟ್ ನನ್ನ ರ್ಯಾಂಕು 10,000 ಇದೆ. ನನಗೆ ಯಾವುದೋ ಒಂದು ಕಾಲೇಜಲ್ಲಿ ಓದಬೇಕು, ಆದರೆ ಕಳೆದ ವರ್ಷ ರ್ಯಾಂಕು ಕಟ್ ಆಫ್ ನೋಡೋದ ಪ್ರಕಾರ ಅಲ್ಲಿ 5,000ಕ್ಕೆ ಮಾತ್ರ ಸೀಟ್ ಸಿಗುತ್ತೆ, 10,000ಕ್ಕೆ ಖಂಡಿತ ಅಲ್ಲಿ ಸೀಟ್ ಸಿಗೋದಿಲ್ಲ ಅಂತ ಒಂದು ಕಳೆದ ವರ್ಷ ಮಾಹಿತಿ ಪ್ರಕಾರ ಇದೆ ಅಂತ ಅಂದ್ಕೊಳ್ಳೋಣ. ಆದರೂ ಸಹ ನಾನು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಾನು ಯಾವ ಕಾಲೇಜಲ್ಲಿ ನಾನು ಓದಬೇಕು ಅಂತ ನನಗೆ ಒಂದು ಕನಸಿದೆ, ಯಾವ ಬ್ರ್ಯಾಂಚಲ್ಲಿ ನಾನು ಓದಬೇಕು ಅಂತ ಕನಸಿದೆ, ದಟ್ ಶುಡ್ ಬಿ ಪುಟ್ ಆ್ಯಸ್ ಮೈ ಫಸ್ಟ್ ಪ್ರಿಫರೆನ್ಸ್. ನನಗೆ ಅಲ್ಲಿ ಸಿಗುತ್ತೋ ಇಲ್ಲೋ ದಟ್ ಈಸ್ ಡಿಫ್ರೆಂಟ್, ಬಟ್
ನನಗೆ ಆ ಕಾಲೇಜಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಆ ಕಾಲೇಜಲ್ಲಿ ಆ ಬ್ರ್ಯಾಂಚಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅಂತೇಳಿ ದಟ್ ಶುಡ್ ಬಿ ದಿ ಫಸ್ಟ್ ಪ್ರಿಫರೆನ್ಸ್. ನೆಕ್ಸ್ಟ್ ಆ ಕಾಲೇಜಲ್ಲಿ ನನಗೆ ಆ ಬ್ರ್ಯಾಂಚ್ ಸಿಗದೇ ಇದ್ದರೆ ಅದೇ ಕಾಲೇಜಲ್ಲಿ ನನಗೆ ಇನ್ಯಾವ ಬ್ರ್ಯಾಂಚಲ್ಲಿ ಓದಲಿಕ್ಕೆ ನನಗೆ ಇಷ್ಟ ಇದೆ ಅಂತ ನನಗೆ ಅನಿಸುತ್ತೋ ದಟ್ ಶುಡ್ ಬಿ ದಿ ಸೆಕೆಂಡ್ ಆಪ್ಷನ್. ಲೈಕ್ ದಟ್ ಫಸ್ಟ್ ಎಕ್ಸ್ಪ್ಲೋರ್ ಆಲ್ ದಿ ಬ್ರ್ಯಾಂಚಸ್ ಆಫ್ ದಿ ಸೇಮ್ ಕಾಲೇಜ್. ಸಪೋಸ್ ಅದು ಅಷ್ಟು ಬ್ರ್ಯಾಂಚ್ಗಳು ಆ ಕಾಲೇಜಲ್ಲಿ ಸಿಗೋದಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ಯಾವ ಕಾಲೇಜಲ್ಲಿ ನನಗೆ ಸೀಟು ಸಿಗುತ್ತೋ ಬಿಡುತ್ತೋ ಆದರೆ ನನಗೆ ಓದೋಕ್ಕೆ ಇಷ್ಟ ಇದೆ ಅಂತ ಇದೆಯೋ ಅದನ್ನು ಐ ಶುಡ್ ಟೇಕ್ ದಟ್ ಆ್ಯಸ್ ಸೆಕೆಂಡ್ ಸೆಟ್ ಆಫ್ ಪ್ರಿಫರೆನ್ಸ್ ಆಫ್ ದಿ ಎಂಟ್ರೀಸ್. ಸೊ ಸ್ಟಾರ್ಟ್ ಎಂಟ್ರಿಂಗ್ ನೌ ಸೆಕೆಂಡ್ ಕಾಲೇಜ್ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಮೈ ಆಪ್ಷನ್ಸ್, ಮೈ ಡ್ರೀಮ್ಸ್, ನಾಟ್ ಆನ್ ದಿ ಬೇಸಿಸ್ ಆಫ್ ಮೈ ರ್ಯಾಂಕಿಂಗ್. ಸೊ ಅಸ್ಯೂಮ್ ದಟ್ ಮೈ ರ್ಯಾಂಕ್ ಈಸ್ ಫಸ್ಟ್, ಐ ಹ್ಯಾವ್ ಗಾಟ್ ಫಸ್ಟ್ ರ್ಯಾಂಕ್. ನಾನು ಫಸ್ಟ್ ರ್ಯಾಂಕ್ ಬರದೇ ಇದ್ದಿರ್ಬೋದು, ಆದರೆ ನಾನು ಫಸ್ಟ್ ರ್ಯಾಂಕ್ ಬಂದರೆ ನನಗೆ ಯಾವುದೇ ಕಾಲೇಜಲ್ಲಾದರೂ ನನಗೆ ಸೀಟ್ ಸಿಗುತ್ತಾನೆ. ಖಂಡಿತ. ಸೊ ನನಗೆ ಯಾವ ಕಾಲೇಜಲ್ಲಿ ಓದಬೇಕು ಅಂತ ಇಷ್ಟ ಇದೆಯೋ ಆ ಕಾಲೇಜನ್ನು ಫಸ್ಟ್ ಎಂಟ್ರಿ ಮಾಡಬೇಕು. ಖಂಡಿತ ಅದು ಸಿಗೋದಿಲ್ಲ ಅಂತ ನನಗೆ ಗೊತ್ತಿದ್ರು ಸಹ ಯು ಎಂಟರ್ ದಟ್, ಲೆಟ್ ಅಸ್ ಸಿ ಲೇಟರ್. ಕರೆಕ್ಟ್. ಸೊ ದಿ ಆಪ್ಷನ್ ಎಂಟ್ರಿ ಶುಡ್ ಬಿ ಡನ್ ನಾಟ್ ಆನ್ ದಿ ಬೇಸಿಸ್ ಆಫ್, ಅಲ್ಲೂ ಕೂಡ ಒಂದಿಷ್ಟು ಅದೃಷ್ಟ ಆಡ್ಬೋದು ಅಂತ ಹೇಳಿಕ್ಕಾಗಲ್ಲ. ಕರೆಕ್ಟ್. ಸೊ ನನ್ನ ರ್ಯಾಂಕ್ ಪ್ರಕಾರ ನಾನು ಯೋಚನೆ ಮಾಡೋದು ಬೇಡ, ಅಥವಾ ಆ ಕಾಲೇಜಲ್ಲಿ ಹೋದ ವರ್ಷ ಯಾವ ರ್ಯಾಂಕಿಗೆ ಯಾವ ಬ್ರಾಂಚಲ್ಲಿ ಕಟ್ ಆಫ್ ಆಗಿದೆ ಅಂತ ನೋಡೋದು ಬೇಡ. ಕರೆಕ್ಟ್. ನನಗೆ ಯಾವ್ಯಾವ ಕಾಲೇಜಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದೆ, ಯಾವ ಬ್ರಾಂಚ್ ಅಂತಿದೆ ಅದನ್ನು ಹಾಕಿ. ಅಲ್ಲಿ ಆ ಕಾಲೇಜಲ್ಲಿ ಆ ಬ್ರಾಂಚ್ ಸಿಗದೆ ಇದ್ದರೆ ನೆಕ್ಸ್ಟ್ ಇನ್ನು ಯಾವ ಕಾಲೇಜು ಯಾವ ಬ್ರಾಂಚ್ ಅಂತ ನನಗೆ ಅನಿಸುತ್ತೋ ಅದನ್ನು ಸೆಕೆಂಡ್ ಆಪ್ಷನ್ ಅಂತ ಎಂಟ್ರ್ ಮಾಡಿ. ಹಾಗೆ ಸೊ ಇರೆಸ್ಪೆಕ್ಟಿವ್ ಆಫ್ ಮೈ ಕಟ್ ಆಫ್ ಮೈ ರ್ಯಾಂಕ್ ಆ್ಯಂಡ್ ಕಟ್ ಆಫ್ ರ್ಯಾಂಕ್ಸ್ ಆಫ್ ದಿ ಕಾಲೇಜ್, ಕೈಂಡ್ಲಿ ಎಂಟರ್ ದಿ ಆಪ್ಷನ್ಸ್ ಅಕಾರ್ಡಿಂಗ್ ಟು ಯುವರ್ ಡ್ರೀಮ್, ಅಕಾರ್ಡಿಂಗ್ ಟು ಯುವರ್ ಲೈಕಿಂಗ್. ತುಂಬ ಮಕ್ಕಳು ಅಲ್ಲೇ ತಪ್ಪು ಮಾಡೋದು ಅಂತ ಅನಿಸ್ತಾವೆ. ಒಂದು ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದರೆ, ಕಳೆದ ಬಾರಿ ಯಾವುದೋ ಒಂದು ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕು 10,000 ಇತ್ತು ಅಂತ ಅಂದ್ಕೊಳ್ಳುತ್ತೆ. ನನ್ನ ರ್ಯಾಂಕು 11,000 ಬಂದಿದೆ. ನನಗೆ ಆ ಕಾಲೇಜಲ್ಲಿ ಓದಲಿಕ್ಕೆ ಇಷ್ಟ ಇದೆ, ಕರೆಕ್ಟ್. ಆದರೆ ನನ್ನ ರ್ಯಾಂಕ್ 11,000 ಇದೆ. ಕಳೆದ ವರ್ಷ 10,000ಕ್ಕೆ ನಿಂತಿದೆ, ಅಲ್ಲಿ ಸಿಗೋದಿಲ್ಲ ಬಿಡು ಅಂತ ನಾನು ಅದನ್ನು ಬಿಟ್ಟು ಬೇರೆ ಕಾಲೇಜ್ ಆಪ್ಟ್ ಮಾಡಿದ್ರೆ ನೆಕ್ಸ್ಟು ಅದು ಒಂದು ವೇಳೆ 10,000ಕ್ಕೂ ಬೇರೆಯವ್ರಿಗೆ ಸಿಕ್ಕಿದೆ ಅಂತ ಗೊತ್ತಾದ ವ್ಯತ್ಯಯ ಆಗುತ್ತೆ. ಹಾಗಾಗಿ ಅಲ್ಲಿ ಸಿಗುತ್ತಾ ಬಿಡುತ್ತೆ ನನಗೆ ಇಷ್ಟ ಇದೆ ಅಂದರೆ ಅದನ್ನು ಐ ಶುಡ್ ಎಂಟರ್ ಆಸ್ ಮೈ ಆಪ್ಷನ್. ಕರೆಕ್ಟ್. ದಟ್ ಶುಡ್ ಬಿ ದಿ ಪ್ರಾಪರ್ ವೇ ಆಫ್. ಏನಾದರೂ ಈ ವರ್ಷ ಬದಲಾವಣೆ ಆಗ್ಬೋದು ಅಂತ, ಆ ಕಾಲೇಜ್ ಸಿಗ್ಬೋದು ಅಂತೇಳಿ ಅನಿಸ್ತಾ ಉಂಟು. ರಿಜೆಕ್ಷನ್ ಮಾಡೋದು ಕಂಪ್ಯೂಟರ್ ರಿಜೆಕ್ಟ್ ಮಾಡಲಿ, ನೀವು ಯಾಕೆ ರಿಜೆಕ್ಟ್ ಮಾಡ್ತೀರಾ? ಕರೆಕ್ಟ್. ಸಿ ಕಂಪ್ಯೂಟರ್ ಹ್ಯಾಸ್ ಗಾಟ್ ಇಟ್ಸ್, ಯು ಪುಟ್ ಎ ವರ್ಕ್ ಟು ದ ಕಂಪ್ಯೂಟರ್, ಇಟ್ ವಿಲ್ ಡೂ ಇಟ್. Correct. So you give as many options as possible. Computer will start scanning from top to bottom. Correct. The moment your rank is available, it will allocate. Correct. So let the computer reject. You don't reject. Correct. Many a times, at least in last 8 years, I found very good students who wanted a better college. They would have definitely got it, but they have missed only because they thought for my ranking I will not get that. ಅದು ಎಂಟ್ರ್ ಮಾಡಿರೋ ಮಾಡಿರಂಗಿಲ್ಲ. ಹೌದು. ಇನ್ನು ಎಂಟ್ರಿ ಮಾಡೋ ಕೂಡ ಮೆಡಿಕಲು ಡೆಂಟಲು ಅದೆಲ್ಲ ತುಂಬ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಅಂತ ಅನಿಸ್ತಾ ಉಂಟು ಸರ್. ಯಾವುದೂ ಆಗಲಿ, ಅದು ಇಂಜಿನಿಯರಿಂಗ್ ಆಗಲಿ ಯಾವುದಾಗಲಿ ನೋಡುವ ಕರೆಕ್ಟಾಗಿ ನೋಡಿದ ಗಡಿಬಿಡಿಯಲ್ಲಿ ಮಾಡಿದರೆ ಎಲ್ಲ ಹೆಚ್ಚು ಕಡಿಮೆ ಆಗ್ಬೋದು. ಹೌದು. ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಒಬ್ಬ ವಿದ್ಯಾರ್ಥಿ ಫಸ್ಟ್ ರೌಂಡಲ್ಲಿ ನಮ್ಮ ಶಿವಮೊಗ್ಗ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ ಸೀಟ್ ಸಿಕ್ತವನು, ತೊಗೊಂಡ. ಕಳೆದ 2 ವರ್ಷ ಹಿಂದಿಂದ ಇದು. ಅವರು 1 ತಿಂಗಳಾಗಿತ್ತು ಕ್ಲಾಸಿಗೆ ಬರ್ತಾ ಇದ್ದ, ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದ. ಆಮೇಲೆ 1 ತಿಂಗಳಾದಮೇಲೆ ಸೆಕೆಂಡ್ ರೌಂಡು ಬಿಟ್ಟರು. ಆ ಸೆಕೆಂಡ್ ರೌಂಡಲ್ಲಿ ಅವನಿಗೆ ಮೆಡಿಕಲ್ ಮಾಡಬೇಕು ಅಂತ ಇಷ್ಟ ಆಯಿತು. ಸೊ ಲೆಟ್ ಮಿ ಟ್ರೈ ಮೈ ಲಕ್ ಫಾರ್ ಮೆಡಿಕಲ್ ಸೀಟ್ ಅಂಥೇಳಿ ಮಂಡ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಅವನು ಎಂಟ್ರ್ ಮಾಡೋದು ಆಪ್ಷನ್. ಮಂಡ್ಯ ಮೆಡಿಕಲ್ ಕಾಲೇಜ್ ಅಂತ ಎಂಟ್ರ್ ಮಾಡಿದ. ಅದು ಸ್ವಲ್ಪ ದಿವಸ ಆದಮೇಲೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆದಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಯಿತು. ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಾಗ ಮೆಡಿಕಲ್ ಕಾಲೇಜ್ ಮಂಡ್ಯದಲ್ಲಿ ಸಿಕ್ಕಿಲ್ಲ ಅವನಿಗೆ, ಮಂಡ್ಯ ಕಾಲೇಜಲ್ಲೇ ಡೆಂಟಲ್ ಸೀಟ್ ಸಿಕ್ತು. ಅವನು ಹೇಳ್ದ, ನನಗೆ ಡೆಂಟಲ್ ಇಷ್ಟ ಇಲ್ಲ, ನಾನು ಹೋಗೋದಿಲ್ಲ, ನಾನು ಎಲೆಕ್ಟ್ರಾನಿಕ್ಸ್ ನಂದೇನು ಇದೆ ಶಿವಮೊಗ್ಗ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲೇ ನಾವು ಓದ್ತೀನಿ, ಮುಂದುವರಿತೀನಿ ಅಂತ ಓದ್ತಾ ಇದ್ದಾನೆ. 2-3 ದಿವಸ ರಿಸಲ್ಟ್ ಬಂದ ಮೇಲೂ ಕ್ಲಾಸ್ ಅಟೆಂಡ್ ಆಗ್ತಾನೆ ಇದ್ದಾನೆ ಅವನು. ಹಾಗೆ ಒಬ್ಬರು ಅವ್ರ ಫ್ರೆಂಡ್ ಕೇಳಿದ್ರು, ನಿಮ್ಗೆ ಏನಾಯಿತು ರಿಸಲ್ಟು ಅಂತೇಳಿ. ಇಲ್ಲ, ನಾನು ಮೆಡಿಕಲ್ ಬೇಕಾಗಿತ್ತು, ಮೆಡಿಕಲ್ ಸಿಗಲಿಲ್ಲ, ಮಂಡ್ಯದಲ್ಲಿ ಡೆಂಟಲ್ ಕಾಲೇಜ್ ಅಲರ್ಟ್ ಆಗಿದೆ, ನಾನು ಹೋಗೋದಿಲ್ಲಪ್ಪ, ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ. ಅವಾಗ ಆ ಹುಡುಗ ಹೇಳ್ದ, ನಿನ್ನ ಸೀಟ್ ಖಾಲಿ ಆಗಲೇ ನಿಂದು ಕ್ಯಾನ್ಸಲ್ ಆಗಿ ಬೇರೆಯವ್ರಿಗೆ ಅಲರ್ಟ್ ಆಗಿ ನಿನಗೆ ಡೆಂಟಲ್ ಅಂತ ಕೇಳಿದೆಯಾ ಮೋಸ್ಟ್ಲಿ, ಅದಕ್ಕೆ ಡೆಂಟಲ್ ಸೀಟ್ ಕೊಟ್ಟಿದ್ದಾರೆ, ಸಿಕ್ಕಿದೆ ನಿನ್ನ ರ್ಯಾಂಕಿಗೆ, ಅಲ್ಲಿ ಹೋಗಲೇಬೇಕು. ನಿನ್ನ ಹಳೆ ಸೀಟ್ ಏನಿದೆ ನಮ್ಮ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್, ಅದು ಆಗಲೇ ಕ್ಯಾನ್ಸಲ್ ಆಗಿ ಬೇರೆಯವ್ರಿಗೆ ಅಲರ್ಟ್ ಆಗಿರುತ್ತೆ ಅಂತ ಹೇಳಿದೆ. ಅದು ಗೊತ್ತಾದ ಕೂಡಲೇ ನನ್ನ ಹತ್ರ ಓಡ್ ಬಂದು, ಹಿಂಗಾಗೋಗಿದೆ ಸರ್, ನಾನು ಡೆಂಟಲ್ ಅಂತ ಬೇಕಂತ ಹಾಕಕ್ಕೆ ಹೋಗಿಲ್ಲ, ಬೈ ಮಿಸ್ ಆಗಿ ಡೆಂಟಲ್ ಆಗಿಬಿಟ್ಟಿದೆ. ಮಂಡ್ಯ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಕೋಡ್ ಕ್ಲಿಕ್ ಮಾಡಬೇಕಾದ್ರೆ ಅದು ಮೇಲ್ಗಡೆನೂ ಕೆಳಗಡೆನೂ ಡೆಂಟಲ್ದು ಇತ್ತು, ಮಂಡ್ಯ ಡೆಂಟಲ್ ಅಂತೇಳಿ. ಹೆಚ್ಚು ಕಮ್ಮಿಯಾಗಿ ಅವನು ಮೆಡಿಕಲ್
ಒತ್ತೋ ಬದಲು ಆ ಕರ್ಸರ್ನ ಕೆಳಗೆ ಮೇಲೆ ಒತ್ತಿದ್ದಾನೆ, ಅದು ಆಪ್ಷನ್ ಎಂಟ್ರಿ ಮಂಡ್ಯ ಡೆಂಟಲ್ ಕಾಲೇಜ್ ಅಂತ ಎಂಟ್ರಿ ಆಗಿದೆ ಅಂತ ತುಂಬಾ ಆಗುವ ಚಾನ್ಸ್ ಇದೆ ಆಗಿದೆ. ಹಾಗಾಗಿ ಈ ಆಪ್ಷನ್ ಎಂಟ್ರಿ ಅನ್ನೋದು ಬಹಳ ಒಂದು ಸೂಕ್ಷ್ಮವಾದ ಒಂದು ಪ್ರಕ್ರಿಯೆ. ನಾವು ಏನೇ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಸಹ ಫಸ್ಟ್ ಒಂದು ಪೇಪರಲ್ಲಿ ಬರ್ಕೊಂಡು ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚು ನನಗೆ ಬೇಕು ಅಂತ ಬರ್ಕೊಂಡು ಅದನ್ನು ಆಮೇಲೆ ಅದನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಕರೆಕ್ಟಾಗಿ ಬರೆದಿದ್ದೀನ ಅಂತಲೂ ನೋಡ್ಕೋಬೇಕಾಗತ್ತೆ. ಅದು ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದು ಟೈಮ್ ಪೀರಿಯಡ್ ಕೊಡ್ತಾರೆ. ಈಗ ಇವತ್ತು ಲೆಟ್ಸ್ ಜುಲೈ 2 ಓಪನ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಜುಲೈ 2 11 ಗಂಟೆಯಿಂದ ಜುಲೈ 6ನೇ ತಾರೀಕು 12 ಗಂಟೆವರೆಗೆ ಅಂತ ಏನೋ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗೆ ಯಾವುದೇ ವಿದ್ಯಾರ್ಥಿ ಎಷ್ಟೇ ಸತಿ ಆಪ್ಷನ್ಗಳು ಎಂಟ್ರಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆರ್ಡ್ರನ್ನ ಚೇಂಜ್ ಮಾಡ್ಬೋದು, ಎಲ್ಲ ಮಾಡ್ತಾ ಇರ್ಬೋದು. ಆದರೆ ಕೊನೆ ಟೈಮ್ ಏನಿರುತ್ತೆ ಅಲ್ಲಿವರೆಗೂ ಚೇಂಜಸ್ ಮಾಡ್ಬೋದು. ಅದು ಆದಮೇಲೆ ಫ್ರೀಸ್ ಆಗುತ್ತೆ, ಮತ್ತೆ ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಸೊ ಅಲ್ಲಿವರೆಗೆ ಅವರು ಒಂದು ಎಂಟ್ರಿ ಮಾಡ್ತಾ ಇರಬೇಕಾದ್ರೆ ಒಂದು ಸತಿ ಯಾವತ್ತಾದ್ರು ಪ್ರಿಂಟ್ ತೊಗೊಂಡು ಕೆಲವ್ರಿಗೆ ಗೊತ್ತಿರೋರಿಗೆ ಅದನ್ನು ತೋರಿಸಿ, ನಾನು ಸರಿ ಎಂಟ್ರಿ ಮಾಡ್ತಿದ್ದೀನ, ನನಗೆ ಇದು ಬೇಕಾಗಿದೆ, ಹಿಂಗೆ ಮಾಡ್ಕೊಂಡಿದ್ದೀನಿ, ನಾನು ಈ ಥರ ಎಂಟ್ರಿ ಮಾಡಿದ್ದೀನಿ, ಪ್ರಿಂಟ್ಔಟ್ ತೊಗೊಂಡಿದ್ದೀನಿ ನೋಡಿ ಸರಿ ಇದೆ ಅಂತ ಒಂದ್ಸತಿ ತೋರಿಸ್ಬಿಟ್ಟು ಎಲ್ಲ ಸರಿ ಇದೆ ಅಂದಾಗ ಕೊನೆ ದಿವಸ ಅದನ್ನು ಮತ್ತೆ ಫ್ರೀಸ್ ಮಾಡ್ಕೊಳ್ತಾರೆ. ಅಲ್ಲಿವರೆಗೆ ಮತ್ತೇನೋ ಹೆಚ್ಚು ಕಮ್ಮಿ ಆದರೂ ಚೇಂಜ್ ಮಾಡ್ಕೊಳ್ತಾ ಇರೋಕ್ಕೆ ಅವಕಾಶ. ಗೊತ್ತಿದ್ದವ್ರ ಹತ್ರ ಕೇಳೋದು ಒಳ್ಳೇದು, ಸಲಹೆ ತಗೋಬೇಕಾಗುತ್ತೆ. ನಮ್ಮ ಕಾಲೇಜಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇಂಜಿನಿಯರಿಂಗ್ ಅಡ್ಮಿಷನ್ಸ್ ಗೈಡೆನ್ಸ್ ಸೆಲ್ ಅಂತ ಓಪನ್ ಮಾಡಿದ್ವಿ. ಯಾವಾಗಿಂದ ಅದು ಓಪನ್ ಆಗಿದೆ? ಹಾಗೆ ಕಳೆದ ಮಂತಿಂದನೇ ಶುರು ಮಾಡಿದ್ವಿ. ಸೊ ಯಾವುದೇ ವಿದ್ಯಾರ್ಥಿ ಯಾವುದೇ ದಿವಸ ಬಂದು ನಮಗೆ ಅದ್ರ ಬಗ್ಗೆ ಸಲಹೆ ತಿಳ್ಕೊಬೋದು. ಮತ್ತು ನಮ್ಮ ಕಾಲೇಜಲ್ಲಿ ಸುಮಾರು 1000 ಕಂಪ್ಯೂಟರ್ಗಳಿದೆ. ಅವರು ನಮ್ಮ ಕಾಲೇಜಿಗೆ ಬಂದು ಬೇಕಾದ್ರೆ ಅಲ್ಲೇ ಎಂಟ್ರಿ ಮಾಡ್ಬೋದು. ಅದ್ರ ಬಗ್ಗೆ ಮಾಹಿತಿಗಳು ಏನೇ ಇದ್ರು, ಡೌಟ್ಗಳು ಏನೇ ಇದ್ರು ಸಹ ಬೇಕಾದ್ರೆ ಕೇಳ್ಕೊಬೋದು. ಕರೆಕ್ಟ್. ಎಸ್. ಸೊ ಸಹ್ಯಾದ್ರಿ ಕಾಲೇಜಿಗೆ ಹೋಗಿ ಒಂದು ವೇಳೆ ನಿಮಗೆ ಯಾವ ಕಾಲೇಜು, ಯಾವ ಸಬ್ಜೆಕ್ಟು, ಏನು ತೆಗೆದುಕೊಳ್ಬೇಕು, ಏನು ಸಲಹೆ, ಯಾವುದೇ ರೀತಿಯ ಒಂದು ಸಲಹೆ ಬೇಕಾದರೆ ನೀವು ಖಂಡಿತ ಅಲ್ಲಿ ಹೋಗ್ಬೋದು, ಅಲ್ಲಿ ಮಾಹಿತಿ ಪಡೆದುಕೊಳ್ಬೋದು ಅಂತ ಅವರ ಪ್ರಿನ್ಸಿಪಾಲ್ ಸ್ವತಃ ಇದನ್ನು ಹೇಳಿದ್ದಾರೆ. ಸೊ ಅದರಿಂದ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಬಹುಶಃ ಎಲ್ಲವೂ ಸುಲಭ ಆಗುತ್ತೆ, ಅಥವಾ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ನಿಮ್ಮ ಗುರಿಗಳು ಹೆಚ್ಚು ಕಡಿಮೆ ಆಗ್ಬೋದು. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವ ಕಾಲೇಜು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಗೆ ನಿರ್ಧಾರ ಮಾಡೋದು, ಆ ಕಾಲೇಜನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವುದಾ ಅಥವಾ ಅಲ್ಲಿ ಹೋಗಿ ನೋಡಬೇಕಾ, ಅದಕ್ಕೆ ಗಣ್ಯರು ಏನು ಹೇಳ್ತಾರೆ ನೋಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಯುನಿಟಿ ಹಾಸ್ಪಿಟಲ್, ಫಳ್ಳಿ ರೋಡ್, ಬ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಈ ಭಾಗದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಂತ ತೆಗೆದುಕೊಂಡಿರುವಂಥ ವ್ಯಕ್ತಿ ಅಥವಾ ಆ ವಿಷಯದ ಮೇಲೆ ಅಧ್ಯಯನ ಮಾಡಲಿಕ್ಕೆ ಬಯಸುವಂಥ ವಿದ್ಯಾರ್ಥಿ ಯಾವ ಕಾಲೇಜನ್ನು ತೆಗೆದುಕೊಳ್ತಾನೋ ಅದಕ್ಕಿಂತ ಮೊದಲು ಆತ ಏನಾದರೂ ಆ ಬಗ್ಗೆ ಅಧ್ಯಯನ ಮಾಡಬೇಕು, ಅಲ್ಲಿ ನೋಡಬೇಕು ಆ ಕಾಲೇಜು ಒಳ್ಳೆಯದಾ, ಹೇಗೆ, ಯಾವ ರೀತಿಯಲ್ಲಿ ಅಲ್ಲಿ ಕಲಿತರೆ ಸ್ಕೋಪ್ ಎಷ್ಟಿರುತ್ತೆ, ಅಥವಾ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಏನು, ಅಥವಾ ಅಲ್ಲಿನ ಫ್ಯಾಕಲ್ಟಿಗಳ ಬಗ್ಗೆ, ಈ ಬಗ್ಗೆ ಏನಾದರೂ ರಿಸರ್ಚ್ ಮಾಡುವಂಥ ಅಗತ್ಯ ಇದೆಯಾ, ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಏನು ಹೇಳ್ತೀರಿ ಸರ್? ಅಥವಾ ಕಣ್ಣು ಮುಚ್ಚಿ ಹೋಗಬೇಕಾ? ನಾನು ಇಲ್ಲಿವರೆಗೆ ನೋಡಿ 8 ವರ್ಷ ಆಗಿದ್ದೀನಲ್ಲ, ಎಲ್ಲರಿಗೂ ಕೇಳ್ತಾ ಇದ್ದೀನಿ, why did you select any college? If you join Sahyadri, why did you join Sahyadri? Reason ಹೇಳೋದು, my father told, my uncle told, my brother told, except on bitter ಎಲ್ಲರೂ ಇರ್ತಾರೆ ಅಲ್ಲಿ. And then why they have told? Most of them see cut-off ranks, that is the end of it. Some of them see placement on paper which is written, advertisement ಅಲ್ಲಿ ಇರ್ಬೋದು ಅಥವಾ ವೆಬ್ಸೈಟ್ ಅಲ್ಲಿ ಇರ್ಬೋದು, that they will see and then they will take a call. But they never visit a college. I asked the same student, if your parent says buy this mobile, will you buy it? No sir, I will search all the features. For a mobile of 5,000, 10,000 you want to make all the search. But the one which is given to career for next 40 years, you are not making any thorough search. So my request for all parents is, now before the option entry you have got at least 10-15 days. I won't let them go and visit 5-10 engineering colleges, medical colleges, whatever is their choice. Let them go and see the college. Let them go with their son or daughter, feel that college. Unless you have a feel of the college, it is not possible. So first thing is make a personal visit. And one thing, is infrastructure everything? You will have to question.
Now, if you look at the placement, I said, when you look at the placement, I said 160 companies and 500 actually is very bad. That means selection criteria is different. Now, what are the industries looking at? Now, almost all industries are looking at your skill. Whether skill is being offered in the college or not, you have to check. As per the curriculum, probably there is no provision to impart skill. Of course, now onwards, at least AICTE has taken a step to bring in that skill. But whether even it might take some time. But whether the government offers or whether VTU university offers, nobody is going to question. Industry is going to question whether you have skill or not. I am not going to check whether university offers it or not. So please check in the college, are they offering anything skill based? For instance, we have hands-on experience. Practically they need to dismantle a TV, computer, fridge, whatever is engineering at home, can he feel that engineering? Normally I ask a question, how your son or daughter knows that he is doing engineering? Almost all parents say, whenever fee payment comes, I know that my son is doing engineering. Or whenever his result comes, I know that he is doing engineering. But he never feels engineering. Let him spoil something at home, I feel I am very happy. As being an engineer, he has spoiled something, at least that is much better, at least trying to develop a skill. So, and industries are looking now skill based. When it is skill based, how does it come? There should be some companies in the college which is going to offer internships so that a student has a feel of the education. Normally, education should be window to the outside world. In Indian context, education is a black box. You enter in, you don't know what you are doing, you come out and then start looking at what is the world and what I have studied. It should be like a glass box. What I study, what is there outside, I am able to map that and then make my studies. I should map exactly what I am doing and what is the requirement of society. Correct. So, whether such provisions are being made in the college, internships, hands-on experience, even to the extent, I said education is a different perspective. Even the student should have a feel for society. Whether the college is having any option to make the student feel for a society, that is not being done. So, please let them go and check all these things. If it is being offered, please let them select any college. ಅಂದರೆ ಡಿಗ್ರಿ ಮಾತ್ರ ಮುಖ್ಯ ಅಲ್ಲ ಅಂತೇಳಿ ಸರ್. ಸೊ ಯಾವ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅದು ನೋಡ್ತಾರೆ ಅಂತ ಅನಿಸ್ತಾ ಉಂಟ ಮಕ್ಕಳು ಸಾಮಾನ್ಯವಾಗಿ, ಅಥವಾ ಇಲ್ಲಿ ತನಕ ಬಂದ ಈಗ ಚೇಂಜ್ ಆಗಿದೆಯಾ ಪರಿಸ್ಥಿತಿ? ಜನ ರಿಸರ್ಚ್ ಮಾಡ್ತಾರಾ ಮಕ್ಕಳು ನಿಮ್ಮ ಪ್ರಕಾರ? ಅಲ್ಲ, ಭಾಳ ಕಮ್ಮಿ. ಮತ್ತು ಈಗ ಅದಕ್ಕೆ ನಮ್ಮ VTU ಅಥವಾ ನಮ್ಮ AICTE ಅಂತ ಏನಿದೆ, ಹೂ ರೆಗ್ಯುಲೇಟ್ಸ್ ಇಂಜಿನಿಯರಿಂಗ್ ಕಾಲೇಜ್, ಇದೆಲ್ಲ ಆಗ್ತಾ ಇಲ್ಲ ಅಂತೇಳಿ ಈಗ ಕಾಲೇಜಲ್ಲಿ ಅದು ಬರಬೇಕು. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಇಂಟರ್ನ್ಶಿಪ್ ಡೆವಲಪ್ ಆಗಬೇಕು ಅಂತೇಳಿ ಈ ವರ್ಷದಿಂದ ಕರಿಕ್ಯುಲಮ್ ಚೇಂಜ್ ಮಾಡ್ತಾ ಇದ್ದಾರೆ. ಹೊಸ ಪಠ್ಯಕ್ರಮ ಬರ್ತಾ ಇದೆ, ಅದರೊಳಗೆ ಇಂಟರ್ನ್ಶಿಪ್ಪು ಕಂಪಲ್ಸರಿ ಮಾಡ್ತಿದ್ದಾರೆ. ಮತ್ತು ದಿ ಎಜುಕೇಷನ್ ವಾಟ್ ಎವರ್ ವಿ ಗಿವ್ ಶುಡ್ ಬಿ ಬೇಸ್ಡ್ ಆನ್ ಲರ್ನಿಂಗ್, ನಾಟ್ ಓನ್ಲಿ ಸ್ಟಡಿಂಗ್. ಆ ಥರ ಒಂದು ಕಾನ್ಸೆಪ್ಟ್ ತರಬೇಕು ಅಂತ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಇನ್ನೂ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಬಂದಿಲ್ಲ. ಇನ್ನು ಮುಂದೆ ಬರ್ತಾ ಹೋಗ್ಬೋದು ಅಂತ. ಅಂದರೆ ಅದು ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅಂತಲ್ಲ, ಈಗ ನಮ್ಮಲ್ಲಿ ಈಗ CET ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಐ ಥಿಂಕ್ ಫಾರ್ ಲಾಸ್ಟ್ 5-6 years ಇಟ್ ಇಸ್ ದೇರ್. ಡಾಕ್ಯುಮೆಂಟ್ ವೆರಿಫಿಕೇಶನ್ 5,000 ಜನ ಬರ್ತಾ ಇದ್ದಾರೆ. none of the parents come and see the college which is there only itself. They neither interact with any of the people in the college. At least it's available there itself. We have gone there, but you are not looking at it. At least I expect them to see. Unless you see it, it is not possible. Seeing is believing. So at least they should do that homework. So I request all parents, children, take a break, meet a good doctor, meet a good engineer, and then find out how that doctor has become good. He has got certain skills. How has he got the skills? Find out from where he has got that. Whether these skills can be nurtured in an institute. Please check that. If they can do that homework, I expect at least let them take a break and see the colleges. ಯಾಕೆ ಹಾಗೆ ಮಾಡೋದಿಲ್ಲ ನಿಮ್ಗೆ ಅನಿಸ್ತಾ ಉಂಟು ಸರ್ ಹಾಗಾದರೆ ಸಾಮಾನ್ಯವಾಗಿ? ಏಕೆಂದರೆ ದಿಸ್ ಇಸ್ ದ ಏಜ್ ಆಫ್ ಇನ್ಫಾರ್ಮೇಷನ್. ದೇ ಥಿಂಕ್ ಇನ್ಫಾರ್ಮೇಷನ್ ಇಸ್ ಎವ್ರಿಥಿಂಗ್. But information is not knowledge. We always, I think there is a conception that the more information I have, I think I am knowledgeable. That is a very totally wrong concept. Information and knowledge are different. So if they can understand that, probably it's good. I'll give one more example. Suppose you are interested in medicine. I have not got a medicine. What is normally being done? I find some students reappearing next year. Okay, there also sometimes, because competition is very tough. Okay, medical colleges are very few. Competition is very tough. He may not get through the second year. He obviously loses his, interest in education and life. Many people it has happened. But now, if you ask me, suppose I am interested in medicine, can I do engineering? 100% yes. Even in engineering, there are colleges which you take a basic degree in computer science, electronics,
Afterwards, you can go and do a post graduation in medicine, where now almost I think in another 10 years down the line, all your this one will be technology based. Now itself it is technology based. That means without technology, medicine cannot exist. Correct. So medicine also requires technology. Therefore, if you don't get engineering, medical this one, do engineering. Various IITs have established postgraduate courses for engineers in medicine. That means you need to implement technology in medicine. Correct. So you have to think on those avenues. Correct. If you look at the technological developments, I can map, you put me anywhere, I will go and integrate because technology is required. ಕರೆಕ್ಟ್. ಇನ್ನು ಕೆಲವೊಮ್ಮೆ ಸಬ್ಜೆಕ್ಟ್ಗಳು ಈ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಇನ್ನೊಂದು ಅಂಥವುದೇ ಇದೆ ಅಂತ ಗೊತ್ತಿದ್ರು ತೆಗೆದುಕೊಳ್ಳೋದಿಲ್ಲ ಅಥವಾ ಗೊತ್ತಿರೋದಿಲ್ಲ ಅಂತ ಅನಿಸ್ಕೊಂಡು ಕಂಪ್ಯೂಟರ್ ಸೈನ್ಸ್ಗೆ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಇನ್ನೊಂದು ಇದೆ ಅಂತ ಹೇಳ್ತಾರೆ. ಸೊ ಅದ್ಯಾಕೆ ಅದು ಗೊತ್ತಿರೋದಿಲ್ವ ಅಥವಾ ಹೇಳೋರು ಇರೋದಿಲ್ವ ಅಥವಾ ಹೇಳಿದರೆ ಕೇಳೋರು ಇರೋದಿಲ್ವ, ಹೇಗೆ? ಈಗ ಫಸ್ಟು ಶುರುವಾಗಿದ್ದು ಕಂಪ್ಯೂಟರ್ ಸೈನ್ಸ್ ಅಂತ ಬ್ರ್ಯಾಂಚ್. ಹೌದು. ಸೊ ಎಲ್ಲ ಕಾಲೇಜ್ಗಳಲ್ಲೂ ಕಂಪ್ಯೂಟರ್ ಸೈನ್ಸ್ ಬಂತು. ಈಗ IT ಫೀಲ್ಡ್ ಡೆವಲಪ್ ಆಗ್ತಾ ಬಂತು, ಅದರೊಳಗೆ ಕೆಲಸಗಳು ಜಾಸ್ತಿ ಸಿಗ್ತಾ ಬಂತು. ಹಾಗಾಗಿ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಂತ ಶುರು ಮಾಡೋದು. ಈಗ ಒಂದು ಕಾಲೇಜಿಗೆ ಕಂಪ್ಯೂಟರ್ ಸೈನ್ಸ್ ಯಾವುದೇ ಬ್ರಾಂಚಿಗೆ 120 ಸೀಟು ಅಂತ ಒಂದು ಅಪ್ಪರ್ ಲಿಮಿಟ್ ಇಟ್ಟಿರ್ತಾರೆ, ಅಥವಾ 60 ಸೀಟ್ ಅಂತ ಮುಂಚೆ ಇತ್ತು, ಈಗ 120 ಇದೆ, 180 ಹೋಗ್ಬೋದು, ಡಿಪೆಂಡಿಂಗ್ ಅಪಾನ್ ಸರ್ಟನ್ ಅದರ್ ಕಂಡೀಷನ್ಸ್. ಬಿಯಾಂಡ್ ದಟ್ ವಿ ಕೆನಾಟ್ ಅಡ್ಮಿಟ್ ಸ್ಟೂಡೆಂಟ್ಸ್. ಬಟ್ ಸ್ಟಿಲ್ ಹುಡುಗರು ಬಂದು ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಕೇಳ್ತಾರೆ. ಸೊ ಈ ಥರ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಯಿತು, ನಾವು ಯೋಚನೆ ಮಾಡಿದ್ವಿ ಕಾಲೇಜವರು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತೇಳಿ. ಸೊ ಕಂಪ್ಯೂಟರ್ ಸೈನ್ಸಿಗೆ ಪರ್ಯಾಯವಾಗಿ ಇನ್ನೊಂದು ಹೆಸರು ಇನ್ಫಾರ್ಮೇಷನ್ ಸೈನ್ಸ್ ಅಂತ ಇನ್ನೊಂದು ಬ್ರ್ಯಾಂಚ್ ಕ್ರಿಯೇಟ್ ಮಾಡಿ ಅದರೊಳಗೆ ಪಠ್ಯಕ್ರಮ ಕಂಪ್ಯೂಟರ್ ಸೈನ್ಸ್ದೇ ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡು ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡ್ಕೊಂಡಿದ್ವಿ. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಯಾರಿಗೆ ಇಷ್ಟ ಇದೆ ಅಲ್ಲಿ ಪರ್ಸ್ಯೂ ಮಾಡಬೇಕು ಅಂತ ಇದ್ದು ಅಲ್ಲಿ ಸೀಟ್ ಸಿಗದೇ ಇದ್ದರೆ ದೇ ಕ್ಯಾನ್ ಆ್ಯಸ್ ವೆಲ್ ಡೂ ದಿ ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್, ವಿಚ್ ಇಸ್ ಆಲ್ಮೋಸ್ಟ್ ಸೇಮ್ ಆ್ಯಸ್ ಕಂಪ್ಯೂಟರ್ ಸೈನ್ಸ್ ಎಕ್ಸೆಪ್ಟ್ ಫ್ಯೂ ಸಬ್ಜೆಕ್ಟ್ಸ್ ಡಿಫ್ರೆಂಟ್ ಇನ್ ಫೈನಲ್ ಇಯರ್ ಆ್ಯಂಡ್ ಪ್ರೀ ಫೈನಲ್ ಇಯರ್. ಕರೆಕ್ಟ್. ಮತ್ತು ಈಗ ಕಂಪ್ಯೂಟರ್ ಸೈನ್ಸ್ ಆಗಲಿ ಇನ್ಫಾರ್ಮೇಷನ್ ಸೈನ್ಸ್ ಆಗಲಿ ಕೊನೆಗೆ ಪ್ಲೇಸ್ಮೆಂಟಿಗೆ ಬಂದಾಗ ಕ್ಯಾಂಪಸ್ ಇಂಟರ್ವ್ಯೂ ಏನು ಕಂಪ್ನಿಗಳು ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಹುಡುಗಂಗೂ ಕರೀತಾರೆ, ಇನ್ಫಾರ್ಮೇಷನ್ ಸೈನ್ಸ್ ಯಾರು ಓದಿಯಾರು ಅವ್ರಿಗೂ ಕರೀತಾರೆ, ಒಟ್ಟಿಗೆ ಇಂಟರ್ವ್ಯೂ ಮಾಡ್ತಾರೆ. ಹೂ ವೇರ್ ದೇ ಡೂ ವೆಲ್ he will get the job. So there is no distinction between a computer science student and information science student for a company who is offering this job for IT field. ಯಾವುದು ಕೂಡ ಮೇಲೆ ಕೆಳಗೆ ಅಲ್ಲ, ಎರಡು ಕೂಡ equal. ಸೊ ಯಾವುದ್ರಲ್ಲಾದರೂ ಆಗಲಿ ಚೆನ್ನಾಗಿ ಓದ್ಬಿಟ್ಟು ಅದರಲ್ಲಿ if he excels, definitely he will get the job. So one need not worry. Let them try computer science seat. If they do not get, let them have the second option as information science. Correct. Yes. So also is the case with ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್. ಇವು ಎರಡು ಬ್ರಾಂಚು ಪಠ್ಯಕ್ರಮ ಹೆಚ್ಚು ಕಮ್ಮಿ ಒಂದೇ ಇದೆ. ಸೊ ಯಾರಿಗಾದ್ರೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಲಿ ಓದಬೇಕು ಅಂತ ಭಾಳ ಇಂಟ್ರೆಸ್ಟ್ ಇದ್ದಾಗ ಒಂದು ವೇಳೆ ಆ ಸೀಟ್ ಸಿಗದೇ ಇದ್ದರೆ ಸೆಕೆಂಡ್ ಆಪ್ಷನ್ ದೇ ಕ್ಯಾನ್ ಗೋ ಫಾರ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ದೇ ಕ್ಯಾನ್ ಸ್ಟಿಲ್ ಪರ್ಸ್ಯೂ ದಟ್ ದೇ ವಿಲ್ ಹ್ಯಾವ್ ಈಕ್ವಲ್ ಆಪರ್ಚುನಿಟಿ ಫಾರ್ ದಿ ಜಾಬ್ಸ್. ಕರೆಕ್ಟ್. ಸೊ ಅಂಥದ್ದು ತುಂಬ ಇರ್ಬೋದು ಅಂತ ಅನಿಸ್ತಾ ಉಂಟಲ್ಲ ಸರ್? Now all branches are same. Now there is actually no, because technology is interspersed everywhere. Correct. Therefore all branches need some basic requirement. Correct. So there is actually no distinction. Earlier you had a difference, one department was on it and the other end they were, because they were not correlated. Now it is nothing like that. All are interspersed. Correct. So you don't have to feel bad that I did not get a specific branch. Correct. But later on you can still make a career in the branch of your choice. ಕರೆಕ್ಟ್. It is possible. ಮಾಡ್ಬೋದು, ಚಾನ್ಸ್ 100%. ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್ಸ್ಗಳು ಮಾಡಬೇಕು, ಅದಕ್ಕೆ ಎಂಕರೇಜ್ ಮಾಡ್ತಾ ಇದ್ದೀವಿ. ಈಗ ಸರ್ಕಾರದವರು ಮತ್ತು VTನವರು ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. Correct. So one can pursue in any branch and still they can do their projects and mini projects and other things and other hands-on experience in other fields. ಕರೆಕ್ಟ್. ಎಸ್. Definitely they can Yes. do well in all the other fields also. ಎಸ್ ಸರ್, ಬೇಸಿಕ್ಕಾಗಿ ಇನ್ನೊಂದು ಕ್ವಶನ್ ಇರುತ್ತೆ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಯಾವ ಸಬ್ಜೆಕ್ಟ್ಗೆ ಸ್ಕೋಪ್ ಇದೆ ಅಂತ ಒಂದು ಪ್ರಶ್ನೆಯನ್ನು ಪ್ರತಿ ಬಾರಿ ಕೇಳ್ತಾರೆ. ಆ ಪ್ರಶ್ನೆ ನಿಮಗೆ ಪ್ರತಿ ವರ್ಷ ಒಂದು 100 ಮಂದಿ ಕೇಳ್ತಾ ಇರ್ಬೋದಾ? ಅದಕ್ಕೆ ಏನಾದರೂ ಆನ್ಸರ್ ಇದೆಯಾ? See, normally how the trend is, normally if you go and see, if you look at the placement drive, out of 150 companies, almost I got 100 companies for say software companies. Most of them are software. Correct. So that doesn't mean only CS and IS is in demand. Actually even in those companies, hardcore mechanical and civil as people are working. ಕರೆಕ್ಟ್. And if you look at our Aerophilia Club, in that there are all the students who have gone to US. They are from civil, mechanical, electronics, computer science, all branches students are. Correct. Last year 57 went to US. Out of the 57, you will find students from first year, you will find students from final year, you will find students from civil, you will find students from electronics, computer science. That means anything you take, it has got
the basic requirements of all the branches. If you take a car, almost now 90% is electronics into it. Mechatronics has come into picture. Therefore, you cannot segregate. Correct. So, but as a parent, you have a tendency that what is the placement is there based on that. But also know that placement is for today. Your child is coming after 4 years. What is the cycle of transformation? You really don't know. ಎಸ್ ಅದನ್ನು ಈಗಲೇ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. It's very actually Correct. difficult. Based on today's demand, Correct. this trend may not exist for 4 years. ಕರೆಕ್ಟ್. ಎಸ್ ಸರ್, ಇನ್ನೊಂದು ಸೀಟ್ ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ? ಈಗ ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಆದ ಕೂಡಲೇ ಫಸ್ಟ್ ರೌಂಡ್ ರಿಸಲ್ಟ್ ಕೊಡ್ತಾರೆ. ರಿಸಲ್ಟ್ ಕೊಟ್ಟ ಕೂಡಲೇ ಸ್ಟೂಡೆಂಟ್ಸ್ ಅಗೇನ್ ದೇ ಹ್ಯಾವ್ ಟು ಗೋ ಟು ದಿ ಪೋರ್ಟಲ್ ಆ್ಯಂಡ್ ದೇ ಹ್ಯಾವ್ ಟು ಎಂಟರ್ ಎ ಚಾಯ್ಸ್. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಥವಾ ಚಾಯ್ಸ್ 4 ಅಂತ ಅವ್ರು ಎಂಟ್ರ್ ಮಾಡಬೇಕು. ಸಪೋಸ್ ನನಗೆ 20 ನಾನು ಆಪ್ಷನ್ಸ್ ಎಂಟ್ರಿ ಮಾಡಿದ್ದೆ, ಆ 20ರಲ್ಲಿ 10ನೇ ನಂದು ಆಪ್ಷನ್ ಏನಿದೆ ಅದು ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ನನಗೇನು 10ನೇದು ಅಲಾಟ್ ಆಗಿದೆ ನನಗೆ ಸ್ಯಾಟಿಸ್ಫೈಡ್ ಆಗಿದ್ರೆ ನನಗೆ ಓಕೆ ಆ ಕಾಲೇಜು ಆ ಬ್ರ್ಯಾಂಚ್ ನನಗೆ ಇಷ್ಟ ಇದೆ ಅಂತಂದರೆ ಹಿ ಹ್ಯಾಸ್ ಟು ಮೇಕ್ ಎಂಟ್ರಿ ಆಸ್ ಚಾಯ್ಸ್ 1. ಹಿ ಹ್ಯಾಸ್ ಟು ಗೋ ಟು ದಟ್ ಕಾಲೇಜ್, ರಿಪೋರ್ಟ್ ಆ್ಯಂಡ್ ಗೆಟ್ ದಿ ಅಡ್ಮಿಷನ್. ಚಾಯ್ಸ್ 2 ಅಂತಂದರೆ ನನಗೆ ಏನು ಅಲಾಟ್ಮೆಂಟ್ ಆಗಿದೆ ನನಗೆ ಇಷ್ಟ ಇದೆ, ಬಟ್ ಸ್ಟಿಲ್ ಐ ವಾಂಟ್ ಟು ಟ್ರೈ ಮೈ ಲಕ್ ಇನ್ ದಿ ಸೆಕೆಂಡ್ ರೌಂಡ್ ವೆದರ್ ಐ ಕ್ಯಾನ್ ಗೆಟ್ ಎನಿ ಅದರ್ ಆಪ್ಷನ್ಸ್ ದಟ್ ಹ್ಯಾವ್ ಎಂಟರ್ಡ್ ಫ್ರಮ್ 1 to 9. 10th ಅಲಾಟ್ ಆಗಿದೆ, 1 ಮತ್ತು 9ರಿಂದ ನಾನು ಏನು ಪ್ರಯಾರಿಟಿ ಕೊಟ್ಟಿದ್ದೀನಿ ಅದರಲ್ಲಿ ಮತ್ತೆ ಏನಾದರೂ ನನಗೆ ಸೀಟ್ ಸಿಗುತ್ತಾ ಅಂತ ನಾನು ಟ್ರೈ ಮಾಡಬೇಕು ಅಂತಿದ್ದೀನಿ ಅಂತ ಅದು ಇದ್ದಾಗ ಚಾಯ್ಸ್ 2 ಅಂತ ಕೊಡಬೇಕು. ಅವಾಗ ಸೆಕೆಂಡ್ ರೌಂಡಲ್ಲಿ ಕಂಪ್ಯೂಟ್ರು ಮತ್ತೆ ಪುನಃ 1ರಿಂದ 9 ಏನು ಆಪ್ಷನ್ಸ್ ಕೊಟ್ಟಿದ್ದೀವಿ ಅದರೊಳಗೆ ಸೀಟ್ ಏನು ಸಿಗುತ್ತಾ ಅಂತ ನೋಡುತ್ತೆ. ಸಿಕ್ಕರೆ ಅಲಾಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 5th ಆಪ್ಷನ್ ಸಿಕ್ತು, 5th ಆಪ್ಷನ್ ಏನು ನಾವು ಎಂಟ್ರಿ ಮಾಡಿದ್ವಿ ಅದು ಅಲಾಟ್ ಆಗುತ್ತೆ. ಆವಾಗ ಈ 10th ಆಪ್ಷನ್ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಒಂದು ವೇಳೆ 1ರಿಂದ 9 ಆಗಲಿಲ್ಲ, ಆ 10ರಿಂದ ಏನಿರುತ್ತೆ 10ನೇದೇ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಚಾಯ್ಸ್ 3 ಅಂತ. ನನಗೆ ನಾನು ಏನೋ ಗೊತ್ತಾಗಲಿಲ್ಲ, ಎಂಟ್ರ್ ಮಾಡಿದ್ದೀನಿ, ಈಗ 10ನೇದು ಅಲಾಟ್ ಆಗಿದೆ, ಬಟ್ ಖಂಡಿತ ನನಗೆ ಆ ಕಾಲೇಜು ಆ ಬ್ರ್ಯಾಂಚ್ ಬೇಡ ಈಗ ನನಗೆ ಗೊತ್ತಾಗಿದೆ. ಸೊ ನನಗೆ ಚಾಯ್ಸ್ 3 ಅಂತ ನಾನು ಎಂಟ್ರ್ ಮಾಡಿದ್ರೆ ನನ್ನ 20 ಆಪ್ಷನಲ್ಲಿ ಅದು ಹೋಗ್ಬಿಡುತ್ತೆ. ಸೆಕೆಂಡ್ ರೌಂಡಲ್ಲಿ ಮತ್ತೆ 1ರಿಂದ 19 ನಾನು ಏನು ಎಂಟ್ರ್ ಮಾಡಿದ್ದೀನಿ ಅದರೊಳಗೆ ಹುಡುಕುತ್ತೆ. ಚಾಯ್ಸ್ 4 ಅಂದರೆ ನನಗೆ ಯಾವುದು ಬೇಡ, ನಮ್ಮ ಸಿ ಇ ಟಿಯಲ್ಲಿ ಅಲಾಟ್ ಆಗೋ ಸೀಟು ನನಗೆ ಬೇಡ, ಬೇರೆ ಕಡೆ ಬೇರೆ ಯಾವುದು ತೊಗೊಂಡಿದ್ದೀನಿ ನಾನು. ಸೊ ಹಂಗಾಗಿ ವಿಲ್ ಕಮ್ ಔಟ್ ಆಫ್ ಮೈ ಸಿ ಇ ಟಿ ಆಪ್ಷನ್ಸ್, ನನಗೆ ಸೀಟ್ ಬೇಡ ಅಂತೇಳಿ ಇದ್ದರೆ ಚಾಯ್ಸ್ 4 ಅಂತ ಕೊಡಬೇಕು. ಸೊ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಹುಡುಗರು ಐದರ್ 1 or 2 or 3 or 4 ಅಂತ ಎಂಟ್ರ್ ಮಾಡಲೇಬೇಕು. 1 ಆದರೆ ಹೋಗಿ ಕಾಲೇಜ್ ಸೇರಬೇಕು, 2 ಆದರೆ ಸೆಕೆಂಡ್ ರೌಂಡ್ ರಿಸಲ್ಟಿಗೆ ಕಾಯಬೇಕಾಗತ್ತೆ, 3 ಆದರೂ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕಾದ್ಬಿಟ್ಟು ಅದರ ರಿಸಲ್ಟ್ ಏನು ಬರುತ್ತೆ ಮತ್ತೆ ಆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಮೇಲೆ ಸಹ ಮತ್ತೆ 1, 2, 3 ಅಂತ 4 ಅಂತ ಮತ್ತೆ ಎಂಟ್ರಿ ಮಾಡಬೇಕು. ಕರೆಕ್ಟ್. ಸೊ ಅದರಲ್ಲಿ ಏನು ಕನ್ಫ್ಯೂಷನ್ ಇರೋದಿಲ್ಲ ಸಾಮಾನ್ಯವಾಗಿ ಅಂತ ಅಂದ್ಕೊಂಡಿದ್ದೇವೆ. ಈಗ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ಈ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ, ಯಾವ ರೀತಿಯಲ್ಲಿ ನೀವು ಕಟ್ಟಬೇಕಾಗಿರುವಂಥ ಫೀಸ್ಗಳ ಬಗ್ಗೆ ನಿಮಗೆ ಏನು ಮಾಹಿತಿ ಇರುತ್ತೆ, ಮತ್ತು ಏನೂ ಇಲ್ಲದೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಲಿ ಕೆಲಸ ಮಾಡೋದಿರ್ಬೋದು ಅಥವಾ ಇಂಜಿನಿಯರಿಂಗ್ ಕಲಿಸಲಿಕ್ಕೆ ಸಾಧ್ಯನಾ ತಮ್ಮ ಮಗನಿಗೆ ಅಥವಾ ಮಗಳಿಗೆ ಅಂತ ಅಂದುಕೊಳ್ಳೋರು ಕೂಡ, ಪೋಷಕರು ಕೂಡ ಇಂಜಿನಿಯರಿಂಗ್ ಕಲಿಸ್ಬೋದಾ, ಆ ಬಗ್ಗೆ ಏನು ಹೇಳ್ತಾರೆ ಗಣ್ಯರು ಕೇಳೋಣ ಜನಧ್ವನಿಯ ಕೊನೆಯ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಯುನಿಟಿ ಹಾಸ್ಪಿಟಲ್, ಫಳ್ಳಿ ರೋಡ್, ಮ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಈ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಇಂಜಿನಿಯರಿಂಗ್ ಕಲಿಬೇಕು ಅಥವಾ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಬೇಕು ಅಂತ ಬಯಸುವಂಥ ಮಕ್ಕಳ ಪೋಷಕರು, ಅಂದರೆ ಇದು ಈಗ ಫೈನಾನ್ಷಿಯಲ್ ಮ್ಯಾಟ್ರ್ ಅಥವಾ ಆರ್ಥಿಕ ವಿಷಯ, ಅದರಿಂದ ಯಾವ ರೀತಿಯ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಂತೇಳಿ ಒಂದು ಅಂದುಕೊಂಡ್ರೆ, ಬಹುಶಃ ಈ ವರ್ಷ ಇಂಜಿನಿಯರಿಂಗ್ ಅಂತಲ್ಲ, ಇನ್ನೂ 10th ಮುಗಿಸಿ PUC ಬರ್ತಿರುವಂಥ ಮಕ್ಕಳದು ಅಥವಾ ಸೆಕೆಂಡ್ PUC ಬರ್ತಿರುವಂಥ ಮಕ್ಕಳು, ಒಟ್ಟಾರೆ ಓವರಾಲ್ ಆಗಿ ಇದು ಯಾವ ರೀತಿಯಲ್ಲಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಆ ಬಗ್ಗೆ ನಾವು ಕೇಳೋಣ. ಹೇಗೆ ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಈಗ ಇಂಜಿನಿಯರಿಂಗ್ ಸೀಟ್ ತೊಗೊಂಡ್ರೆ ಅದರೊಳಗೆ 3 ವಿಧವಾಗಿದೆ. ನಮ್ಮ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಕಾಲೇಜಸ್ ಅಂತಿದೆ, ಗೌರ್ಮೆಂಟ್ ಏಡೆಡ್ ಕಾಲೇಜ್ ಅಂತಿದೆ, ಮತ್ತು ಪ್ರೈವೇಟ್ ಕಾಲೇಜಸ್ ಅಂತ 3 ವೆರೈಟೀಸ್ ಆಫ್ ಕಾಲೇಜಸ್. ಗೌರ್ಮೆಂಟ್ ಕಾಲೇಜಲ್ಲಿ 100% ಸೀಟ್ಸು ಗೌರ್ಮೆಂಟ್
ಫೀಸ್ ಸ್ಟ್ರಕ್ಚರಲ್ಲಿ ಕೊಡ್ತಾರೆ. ಅದು 19,090 ಇದೆ ಫೀಸ್. ಅದರೊಳಗೆ 15,000 ಟ್ಯೂಷನ್ ಫೀಸ್ ಪ್ರತಿ ವರ್ಷ, ಮತ್ತು ಇತರೆ ಫೀಸ್ ಅಂತ 4,000 ಚಿಲ್ಲರೆ ತೊಗೊಳ್ತಾರೆ. ಸೊ ಯಾರೇ ಒಬ್ಬರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಅಲಾಟ್ ಆದರೆ ಪ್ರತಿ ವರ್ಷ ಅವರು 19,000 ಹತ್ತಿರ ಕಟ್ಟಬೇಕಾಗತ್ತೆ. ಅದೇ ಏಡೆಡ್ ಕಾಲೇಜಸ್ ಅಂತಂದರೆ ಅಲ್ಲಿ 95% ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಇರುತ್ತೆ, ಇನ್ನು 5% ಮ್ಯಾನೇಜ್ಮೆಂಟ್ ಸೀಟ್ಸ್ ಇರುತ್ತೆ. ಸೊ ಆ 95%ಗೂ ಇದೇ 19,000 ಚಿಲ್ಲರೆ ಫೀಸು ಅನ್ವಯ ಆಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ತೊಗೊಂಡ್ರೆ ಅಲ್ಲಿ 45% ಆಫ್ ಸೀಟ್ಸ್ ದೇ ಆರ್ ಗೌರ್ಮೆಂಟ್ ಸೀಟ್ಸ್, ಆ್ಯಂಡ್ ಅನದರ್ 25% ಆಫ್ ಸೀಟ್ಸ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ಸ್. Then 30% seats are called as COMEDK quota seats, and another 5% which is over and above the intake. ನಮಗೆ ಸಪೋಸ್ ಸಿವಿಲಲ್ಲಿ 120 ಸೀಟ್ ಇದೆ ಅಂತಂದರೆ 120 ಇಂಟೇಕ್, ಅದಕ್ಕೆ ಅಡಿಷನಲ್ ಆಗಿ 6% SNQ ಕೋಟಾ ಸೀಟ್ ಅಂತ ಇರುತ್ತೆ, ಸೂಪರ್ ನ್ಯೂಮರಿಕ್ ಕೋಟಾ ಸೀಟ್ಸ್ ಅಂತ ಕರಿತೀವಿ ಅದಕ್ಕೆ. ಅದಕ್ಕೆ 6 ಸೀಟ್, 120ಕ್ಕೆ 6 ಸೀಟ್. ಅದಕ್ಕೆ ಯಾವುದೇ ಥರದ್ದು ಫೀಸ್ ಇರಲ್ಲ, ಬರೀ 3,000-4,000 ಚಿಲ್ಲರೆ ಮಾತ್ರ ಅವ್ರು ಸೀಟಿನಲ್ಲಿ ಕಟ್ಟಿದ್ರೆ ಸಾಕು. ಪ್ರತಿ ವರ್ಷ ಅವರಿಗೆ ವಿತೌಟ್ ಟ್ಯೂಷನ್ ಫೀಸ್ ವಿಲ್ ಹ್ಯಾವ್ ಟು ಪ್ರೊವೈಡ್ ದೆಮ್ ದಿ ಎಜುಕೇಷನ್. ಆ SNQ ಸೀಟ್ ತೊಗೊಳ್ಳಿಕ್ಕೆ ಏನು ಅರ್ಹತೆ ಇರಬೇಕಾಗತ್ತೆ ಅಂತಂದರೆ ಅದಕ್ಕೆ ಯಾವುದೇ ವರ್ಗ ಜಾತಿ ಅನ್ನೋದು ಏನೂ ಇಲ್ಲ. ಓನ್ಲಿ ದಿ ಎಲಿಜಿಬಿಲಿಟೀಸ್ ಅವರ ಪೋಷಕರ ವರಮಾನ, ವಾರ್ಷಿಕ ವರಮಾನ 6 ಲಕ್ಷದೊಳಗೆ ಇರಬೇಕಾಗತ್ತೆ. ಸೊ ಓವರ್ ಆಲ್ ಹ್ಯಾವಿಂಗ್ ದಿ ಪೇರೆಂಟಲ್ ಇನ್ಕಮ್ ಲೆಸ್ ದ್ಯಾನ್ ಆರ್ ಅಪ್ ಟು 6 lakhs, ದೇ ಆರ್ ಆಲ್ ಎಲಿಜಿಬಲ್ ಫಾರ್ SNQ ಕೋಟಾ ಸೀಟ್ಸ್. ಮತ್ತು ಗೌರ್ಮೆಂಟ್ ಸೀಟಿಂದಿಗೆ ಏನಿದೆ ಅದಕ್ಕೆ 19,000 ಇರಲ್ಲ. ಪ್ರೈವೇಟ್ ಕಾಲೇಜಲ್ಲಿ 50,000 ಮೇಲೆ ಇರುತ್ತೆ. 50,000 ಒಂದು ಕ್ಯಾಟಗರಿ, ಇನ್ನೊಂದು 56,000 ಅಂತ ಇರುತ್ತೆ. ಮ್ಯಾನೇಜ್ಮೆಂಟ್ ಸೀಟಿಗೆ ಅದರದ್ದೇ ಆದ ಒಂದು ಮ್ಯಾನೇಜ್ಮೆಂಟ್ದು ಫೀಸ್ ಸ್ಟ್ರಕ್ಚರ್ ಕೊಡ್ತಾರೆ. ಇನ್ನೊಂದು 30% ಸೀಟ್ಸ್ ಏನಿದೆ ಅದು COMEDK ಕೋಟಾ ಸೀಟ್ಸ್ ಅಂತ ಕರಿತೀವಿ. ಈ COMEDK ಕೋಟಾ ಸೀಟ್ ತೊಗೋಬೇಕಾದ್ರೆ ಮಕ್ಕಳು ಇನ್ನೊಂದು ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕಾಗತ್ತೆ, COMEDK ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಅದರಲ್ಲಿ ಬರುವಂಥ ರ್ಯಾಂಕ್ ಪ್ರಕಾರ ಈ 30% ಸೀಟ್ಸ್ನ ಸೆಂಟ್ರಲ್ ಕೌನ್ಸಿಲಿಂಗ್ ಮಾಡ್ತಾರೆ ಬೆಂಗಳೂರಲ್ಲಿ. ಅಲ್ಲಿ ಆ COMEDK ರ್ಯಾಂಕಿಂಗ್ ಪ್ರಕಾರ ಅಲಾಟ್ ಮಾಡ್ತಾರೆ. ಅದ್ರ ಫೀಸು ಈ ನಮ್ಮ ಗೌರ್ಮೆಂಟ್ ಫೀಸ್ಗಿಂತ ಜಾಸ್ತಿ ಇರುತ್ತೆ. ಒಂದು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜ್ ಸೀಟ್ಗೆ 50,000 ಅಥವಾ 56,000 ಫೀಸ್ ಇದ್ದರೆ ಅದರದ್ದು 1,20,000 ಇರ್ಬೋದು ಅಥವಾ 1,70,000 ಇರ್ಬೋದು. ಒಂದೊಂದು ಕಾಲೇಜವರು ಒಂದೊಂದು ಫೀಸ್ನ ಅದಕ್ಕೆ ಸೆಲೆಕ್ಟ್ ಮಾಡ್ಬೋದು. ಅಪ್ಪರ್ ಲಿಮಿಟ್ ಅಷ್ಟಿರುತ್ತೆ, ಅದಕ್ಕಿಂತ ಕಮ್ಮಿ ಸಾವಿರ ಫಿಕ್ಸ್ ಮಾಡ್ಬೋದು. ಹಾಗಾಗಿ ಗೌರ್ಮೆಂಟ್ ಕಾಲೇಜಲ್ಲಿ 19,000 ಚಿಲ್ಲರೆ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಿಗೆ 50,000 ಚಿಲ್ಲರೆ, ಮ್ಯಾನೇಜ್ಮೆಂಟ್ ಸೀಟಿಗೆ ಜಾಸ್ತಿ, COMEDKಗೆ ಇನ್ನು ಸ್ವಲ್ಪ ಕಮ್ಮಿ, SNQಗೆ 0 ಫೀಸ್. ಸೊ ಯಾವುದೇ ಒಬ್ಬ ವಿದ್ಯಾರ್ಥಿ, ಬಡ ವಿದ್ಯಾರ್ಥಿ ಇದ್ದು ಸಹ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತೊಗೊಂಡ್ರೆ ಖಂಡಿತ ಅವರಿಗೆ 19,000 ಚಿಲ್ಲರೆ ವರ್ಷಕ್ಕೆ ಆಗುತ್ತೆ. ಮತ್ತು ಸರ್ಕಾರದವರು ಲೋನ್ ಫೆಸಿಲಿಟಿ ಕೊಡ್ತಾರೆ, ಮತ್ತು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಏನಿದೆ ಅವರಿಗೆ ಲೋನು ಕೊಡ್ತಾರೆ ವಿತೌಟ್ ಎನಿ ಇಂಟ್ರೆಸ್ಟ್, 0% ಇಂಟ್ರೆಸ್ಟಲ್ಲಿ. ಅಲ್ಲೂ ತೊಗೋಬೋದು, ಅಥವಾ ನಮ್ಮ ನ್ಯಾಷನಲೈಸ್ ಬ್ಯಾಂಕಲ್ಲೂ ಸಹ ತೊಗೋಬೋದು. ಸೊ ಯಾವುದೇ ಒಬ್ಬ ವಿದ್ಯಾರ್ಥಿ ಲೋನ್ ತೊಗೊಂಡು ಅವ್ರಿಗೆ ವಿದ್ಯಾಭ್ಯಾಸ 4 ವರ್ಷ ಆದಮೇಲೆ ಕೆಲಸ ಸಿಕ್ಕ ಮೇಲೆ ರೀಪೇಮೆಂಟ್ ಶುರುವಾಗುತ್ತೆ ನ್ಯಾಷನಲ್ ಬ್ಯಾಂಕಲ್ಲಿ ತೊಗೊಂಡ್ರೆ. ಅದೇ ರೀತಿ ನಾವು ಅರಿವು ಯೋಜನೆ ಅಂತ ಏನು ಮಾಡಿದ್ದಾರೆ ಸರ್ಕಾರದವರು, ಅಲ್ಲಿಂದ ಲೋನ್ ತೊಗೊಂಡ್ರೆ 0% ಬರುತ್ತೆ. ಸೊ OBC ಕ್ಯಾಟಗರಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ದೇ ಆರ್ ಎಲಿಜಿಬಲ್ ಟು ಗೆಟ್ ದಟ್ ಲೋನ್ ಫ್ರಮ್ ಅರಿವು. ಸೊ ಹೀಗಾಗಿ ಯಾವುದೇ ಒಬ್ಬ ಬಡ ವಿದ್ಯಾರ್ಥಿ ಇದ್ದರೂ ಸಹ there are facilities available in the government where they can use it and pursue their engineering without problem. ಎಸ್, ಅಂದರೆ ಇಂಜಿನಿಯರಿಂಗ್ ಕೇವಲ ಹಣ ಇದ್ದವರಿಗೆ ಮಾತ್ರ ಅಂತ ನಾವು ಅಂದ್ಕೊಳ್ಬಾರ್ದು ಅಂತೇಳಿ. ಎಸ್, ಅಲ್ಲಿ ಏನೋ ಒಂದು ಸ್ವಲ್ಪ ಇದು ಇದೆ, ಅಲ್ಲಿ ನೀವು ಲಿಸ್ಟಲ್ಲಿ SNQ ಕೋಟಾ ಅಂತ ಎಂದೂ ಮೆನ್ಷನ್ ಮಾಡಲ್ಲ. ಅಪ್ಲೈ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಇರಬೇಕು. ಮೊನ್ನೆ ಒಬ್ಬ ಸ್ಟೂಡೆಂಟ್ ಬಂದಿದ್ದ, ಅವ್ರ ತಂದೆ ಇರಲಿಲ್ಲ, ತೀರಿ ಹೋಗಿದ್ದಾರೆ. ಮತ್ತು ಅವ್ರ ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡಬೇಕು ಮಾಡಬಾರ್ದು ಅಂತ ಕಥೆ ಇತ್ತು. ನಾನು ಒಂದು ರ್ಯಾಂಕಿಂಗ್ ನೋಡಿದೆ, ಒಂದು ರ್ಯಾಂಕಿಂಗ್ 7,000 ಏನಿದೆ. 7,000 ರ್ಯಾಂಕಿಂಗ್ ಎಲ್ಲಿ SNQ ಕೋಟಾ ಬರುತ್ತಲ್ಲ ಆ ಕಾಲೇಜ್ಗೆ ಮೊದಲು ಅಪ್ಲೈ ಮಾಡಬೇಕು. ಏನಾಗುತ್ತೆ ಅಂದರೆ, ಈಗ ನೀವು 7,000 ರ್ಯಾಂಕಿಂಗ್ ಒಂದು ಯಾವುದೋ ಕಾಲೇಜ್ ಅಪ್ಲೈ ಮಾಡ್ತೀರ, ಕಂಪ್ಯೂಟರ್ ಏನು ಮಾಡುತ್ತೆ, ಫಸ್ಟ್ ನೋಡುತ್ತೆ ಅಲ್ಲಿ SNQ ಸೀಟ್ ಖಾಲಿ ಇದೆಯೋ ಇಲ್ಲೋ. SNQ ಸೀಟ್ ಖಾಲಿ ಇದ್ದರೆ SNQ ನಿಮಗೆ ಕೊಡುತ್ತೆ, ಇಲ್ಲದೇ ಇದ್ದರೆ ಜನರಲ್ ಮೆರಿಟಲ್ಲಿ ಕೊಡುತ್ತೆ. ಅವಾಗ SNQ ಮಿಸ್ ಆಯ್ತು ಅಂದರೆ ಅವಾಗೇನಾಗುತ್ತೆ, ಅವನಿಗೆ ಜನರಲ್ ಮೆರಿಟಲ್ಲಿ ಫೀಸ್ ಕೊಡಬೇಕಾಗತ್ತೆ. ಅದಕ್ಕೊಂದು ಸ್ವಲ್ಪ ಅವರು ಇವರು ಹುಡುಗರಿಗೆ ಎಲ್ಲೆಲ್ಲಿ ನಿಮಗೆ ಫೀಸ್ ಕಟ್ಟೋದು ಆಗಂಗಿಲ್ಲ, ಸ್ವಲ್ಪ ಫಿಲ್ ಮಾಡುವಾಗ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ದೇ ಶುಡ್ ನಾಟ್ ಗೋ ಬೈ ಪ್ಯೂರ್ ಕಾಲೇಜ್, ದೇ ಶುಡ್ ಸಿ ವೇರ್ he can get an SNQ quota. Correct. Because I said college is not going to make a difference. He is going to make a difference by using the facilities. Correct. Therefore, I want all students who cannot afford should preferably try to, while opting, Correct. see that they are getting SNQ. Correct.
I think in website itself they have mentioned SNQ cutoff. ಲಾಸ್ಟ್ ಇಯರ್ದು ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ SS cutoff ಇದು ಕೊಟ್ಟಿರ್ತಾರೆ. ಸಿಕ್ಕಿದೆ ಅಂತ ನೋಡಿ ಅದ್ರ ಗೆಸ್ ಅಲ್ಲಿ ಅವರು ಅಪ್ಲೈ ಮಾಡ್ತಾರೆ. ಸ್ವಲ್ಪ they will have to apply the mind to see that they can get SNQ quota. ಎಸ್ ಸರ್, ಇನ್ನೊಂದು ಬೇಸಿಕ್ ಕ್ವಶನ್ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಸೇರಬೇಕು ಅಂತ ಇರುತ್ತೆ, ನಾವು ಮಾನಸಿಕವಾಗಿ ಎಷ್ಟು ರೆಡಿ ಇರಬೇಕು, ಅದು ಕೂಡ ಒಂದು ಭಾಳ ಪ್ರಮುಖವಾಗಿರುವಂಥ ಪ್ರಶ್ನೆ. ಒಬ್ಬ ಸ್ಟೂಡೆಂಟ್ಗೆ ಏನು ತಾನು ಅಚೀವ್ ಮಾಡಬೇಕಂತ ಉಂಟು ಇಂಜಿನಿಯರಿಂಗಲ್ಲಿ, ಆತನಿಗೆ ಹೇಗೆ ಪ್ರಿಪೇರ್ ಆಗಿರ್ಬೇಕು ಆತ PUCಯಿಂದಲೇ, ಅಥವಾ ಅದಕ್ಕೆ ರೆಡಿ ಆಗುವಂಥ ಪ್ರೊಸೀಜರ್ ಏನಾದ್ರು ಇದೆಯಾ, ಹೇಗೆ ಏನು ಹೇಳ್ತೀರಿ? PUC ಅಲ್ಲಿ ಬೇಡ, ಇದು ಬಂದ ಮೇಲೆ ಪ್ರಿಪೇರ್ ಆದ ಸಾಕು ನನಗೆ. ಹೌದಾ? ಫಸ್ಟ್ ಬಂದಾಗ ಲೆಟ್ ಹಿಮ್ ಎಕ್ಸೆಪ್ಟ್ ದ ಕಾಲೇಜ್, ಲೆಟ್ ಹಿಮ್ ಎಕ್ಸೆಪ್ಟ್ ದ ಡಿಪಾರ್ಟ್ಮೆಂಟ್. ಆಫ್ಟರ್ ದ್ಯಾಟ್ ಹಿ ಕ್ಯಾನ್ ಡೂ ಎನಿಥಿಂಗ್, ಬಟ್ ಲೆಟ್ ಹಿಮ್ ನಾಟ್ ಗ್ರಂಬಲ್ ಓವರ್ ದ ಪಾಸ್ಟ್. ಹಿಂದಿನ ಏನಾಗಿದೆ ಅಂತ ಚಿಂತೆ ಬಿಟ್ಟು ಅವತ್ತಿನ ದಿವಸದಿಂದ ಜಾಯ್ನ್ ಆದ ದಿವಸ ದಿಸ್ ಇಸ್ ದ ಬೆಸ್ಟ್ ಕಾಲೇಜ್, ದಿಸ್ ಇಸ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್ ತಿಳ್ಕೊಂಡ್ರೆ he can do anything, first thing. So mental preparedness to accept college and department. Okay. After that he joins, he has to find extra time. Correct. Because ನೀವು 9 to 5 ಇತ್ತಂದ್ರೆ 9 to 5 university curriculum is one part, you will do it, that is for basic education, you will get B degree. That is not necessary to make you a bachelor of engineering. Okay. You need to inculcate skills. So beyond engineering ಏನು ಮಾಡಬೇಕಲ್ಲ, he has to do project, he has to do hands-on experience, if possible he has to do internship, so he has to go work with the industry. All these things he can do either in the college or even during vacation. I don't want him to waste that. Let him go to any industry, get exposed and come back. ನೀವು ಫೈನಲ್ ಇಯರ್ ಬರೋಕ್ಕಿಂತ ಮುಂಚೆ ದಿ ಇಂಡಸ್ಟ್ರಿಗೆ ಇಂಟರ್ವ್ಯೂ ಹೋದಾಗ, ಸರ್ ಐ ಹ್ಯಾವ್ ಡನ್ 3 projects, ಐ ಹ್ಯಾವ್ ಡನ್ 3 internship ಅಂತ ಹೇಳಿದರೆ he will easily get higher chances of selection, because he is doing much beyond what others have done. So when you select a college, see whether you have avenues. For instance, Nammalli, we have established around 4 industries on campus. Almost I have pumped in more than 10 crores. These industries are manufacturing for Toyota, L&T, ISRO, DRDO. For all these we are manufacturing product. Now if a student works with those industries, he can get experience of the industry directly. Correct. So therefore, when he joins, he has to find opportunities for getting embedded into any of this skill-based this one. Correct. Therefore, look for internship. Yes. So it is not 9 to 5. What he does after 5 and before 9 and being with industry probably makes him skilled. ಎಸ್, ಅಂದರೆ ಸಹ್ಯಾದ್ರಿಯಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಜಾಸ್ತಿ ಉಂಟು ಅಂತ ಗೊತ್ತಾಗ್ತದೆ. We have created facilities Correct. to see to it that he gets industrial exposure. ಕರೆಕ್ಟ್. ಸೊ ಕಳೆದ ಬಾರಿ ನಾವು ಜನವರಿಯಲ್ಲಿ ನೋಡಿದ್ವಿ, ಸೈನ್ಸ್ ಕನ್ಕ್ಲೇವ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಸೊ ದೊಡ್ಡ ಮಟ್ಟದಲ್ಲಿ ಅದು ಯೂಸ್ ಆಗಿದೆ ಅಂತ ಅನಿಸ್ತಾ ಉಂಟಾ ಮಕ್ಕಳಿಗೆ? I think the best platform which we got, not only for engineering but for entire Mangalore, where even 8th, 9th, 10th, 11th, few secondary students came and interacted with Nobel laureates. The moment you see a person with Nobel laureate, our traits not bitre, whether you learn knowledge is not secondary, and this is all secondary. Correct. But when you look at the personality, you get motivated. When you saw the Nobel laureates, their simplicity, how they have grown without anything, they have come up. That itself is a message for a life. That is the greatest message for all the students of what this one. But for engineering, we had almost 86 sessions in engineering by different people. I think almost there were 10 from US and around 86 people from different industries were there who were at the CEOs, CFOs. We had 86 sessions. All were technical sessions, civil, mechanical, computer science, electronics, and all the students of Sahyadri had interacted with respect to the current technological changes that happened in the world. So that itself is, at least if you got some tips that this is how the world is going, at least you can model it. So I think that is the greatest advantage both for children as well as for my engineering students. Correct. Yes. And in fact, during that there was Anant Agarwal anta obru, he came from, he is a Padma Shri awardee. Correct. He said, down the line I am not looking at degrees. I will get you a certificate in IoT, I will get you a certificate in machine learning. You will get certificates. Anybody can do a certificate. You don't need a engineering degree for that. Even a 10th standard student can take up machine learning. A 10th standard student can take IoT. By the time he comes to PUC itself, he has done some courses, he will get absorbed in industry. Industry is not looking at degrees now. Down the line, industries will look for value-added certificate which are giving him skills. ಎಸ್ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇಬ್ಬರು ಕೂಡ ಏನಾದರೂ ಮಕ್ಕಳಿಗೆ ಟಿಪ್ಸ್ ಹೇಳಿ ಕೊಡೋದಾದರೆ, ಕಿವಿ ಮಾತು ಸಂದೇಶ ಆದರೆ ಮೊದಲಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಈಗ ನಂದು ಮೊದಲು ಹೇಳಿದಾಗ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಬಹಳ ಹುಷಾರವಾಗಿ ಕೂಲಂಕಷವಾಗಿ ಎಲ್ಲದನ್ನು ಅರ್ಥ ಮಾಡಿಕೊಂಡು
ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಒಂದು ಸತಿ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಫ್ರೀಸ್ ಆದರೆ ಮತ್ತೆ ಅದನ್ನು ಹೊಸದು ಯಾವುದೇ ನಾನು ಆ್ಯಡ್ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ಭಾಳ ಹುಷಾರಾಗಿ ಮಾಡಬೇಕಾಗತ್ತೆ. ಕರೆಕ್ಟ್. ಮುಂದಿನ ಎಲ್ಲ ರೌಂಡಲ್ಲೂ ಅದು ಬೇಸ್ ಆಗಿರುತ್ತೆ. ಕರೆಕ್ಟ್. ಅಲ್ಲಿ ಒಬ್ಬರು ಯಾರೋ ಸಲಹೆ ತೊಗೊಂಡು ಒಂದ್ಸತಿ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಪ್ರಿಂಟ್ಔಟ್ ತೊಗೊಂಡು ತೋರಿಸಿ ಕೊನೆ ದಿವಸಕ್ಕಿಂತ ಮುಂಚೆ ಏನೇ ಚೇಂಜಸ್ ಇದ್ರೂ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಎಸ್, ಕೊನೆಯದಾಗಿ First, let them start enjoying education. ಕರೆಕ್ಟ್. If they start enjoying education, any branch, anything will do very well. One. And when sir said option entry, please do it when you are fresh. ಕರೆಕ್ಟ್. Okay. On that day, don't keep any your office works or anything. Correct. Go to a place where there is isolation. Sit there, take it out, and then work for it. ಕರೆಕ್ಟ್. At the end of the day, if you are tired and you come and then your child starts asking what is the option entry, please don't do it at that time. ಕರೆಕ್ಟ್. Take one day off for your child, completely be with the child, and then do a thorough search. And even I would be very happy if they go and visit the institutes, out of whatever their choice, and then go in for option entry. ಅದಕ್ಕಿಂತ ಮೇಲೆ ನಾನು ನಿಮಗೆ ತಿಳಿದುಕೊಳ್ಬೇಕು ಅಂತಾದರೆ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಸಹ್ಯಾದ್ರಿಯ ಒಂದು ಹಸಿರಿನಲ್ಲಿರುವಂಥ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಅಲ್ಲಿ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದರೆ ಪ್ರಿನ್ಸಿಪಾಲ್ ಅವರಿದ್ದಾರೆ ಮತ್ತು ಉಳಿದ ಗಣ್ಯರಿರ್ತಾರೆ. ಅವ್ರ ಹತ್ರ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಅವರು ನಿಮಗೆ ವಿವರವಾಗಿರುವಂಥ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಮುಂದಿನ ಜೀವನ ಸುಸೂತ್ರವಾಗಿ ಆಗಬೇಕು ಅಂತಂದರೆ, ಒಂದು ಗಟ್ಟಿ ಅಡಿಪಾಯ ಬರಬೇಕು ಅಂತಂದರೆ ಒಳ್ಳೆಯ ಕಾಲೇಜನ್ನು ನೀವು ಆಯ್ಕೆ ಮಾಡ್ತೀರಿ. ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ ಯಾವುದು, ಯಾವ ರೀತಿಯಲ್ಲಿ ಅಂತೇಳಿ ನಿಮಗೆ ಅಲ್ಲಿ ಮಾಹಿತಿ ಸಿಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ಇಂಜಿನಿಯರಿಂಗ್ ಎನ್ನುವಂಥ ಸಬ್ಜೆಕ್ಟಿಗೆ ಮತ್ತು ಅದಕ್ಕೆ ಬೇಕಾಗಿರುವಂಥ ತಯಾರಿಗಳ ಬಗ್ಗೆ, ಫೀಸ್ ಸ್ಟ್ರಕ್ಚರ್ಗಳ ಬಗ್ಗೆ ಮತ್ತು ಆಪ್ಷನ್ ಎಂಟ್ರಿಯಿಂದ ಹಿಡಿದುಕೊಂಡು ಕೊನೆಯ ಹಂತದವರೆಗೆ ಯಾವೆಲ್ಲ ರೀತಿಯಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಮತ್ತು ಅವರ ಪೋಷಕರು ತಯಾರಾಗಿರಬೇಕು ಅಂತ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿರುವಂತಹ ಇಬ್ಬರು ಗಣ್ಯರಾಗಿರುವಂಥ ಡಾಕ್ಟರ್ ಉಮೇಶ್ ಎಂ ಭೂಷಿ ಅವರಿಗೆ ಹಾಗೂ ಡಾಕ್ಟರ್ ಆರ್ ಶ್ರೀನಿವಾಸರಾವ್ ಕುಂಟೆ ಅವರಿಗೆ ಇಬ್ಬರಿಗೂ ಕೂಡ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. Thank you very much. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.